तबाह हो गई मरकज। हाँ जी हाँ जी, बहुत ज्यादा होया जगह। हाँ जी ओ यार सबर मैं भाएं करना तेन बाद च ਉਹ ਆਂਦੇ ਨੇ ਸਾਡੇ ਬੰਦੇ ਵੀ ਉੱਥੇ ਨੇ। ਉਹ ਹੈਲੋ ਭਾਈ, ਉਹ ਭਾਈ ਕੋਈ ਹੈ ਉੱਤੇ? ਉਹ ਭਾਈ ਕੋਈ ਹੈ ਉੱਪਰ? हैं ನಮಸ್ಕಾರ. ಅಸ್ತ್ರ ಗ್ರೂಪ್ಸ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಓರಾ ಫೈನ್ ಜ್ಯುವೆಲರಿ, ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಆಪರೇಷನ್ ಸಿಂಧೂರ ದಾಳಿಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಈ ಬಗ್ಗೆ ಮಾತುಕತೆಯಲ್ಲಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತಹ ಮೋಹನ್ ಬೋಳಂಗಡೆ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನಿನ್ನೆ ರಾತ್ರಿ ನಡೆದಂತಹ ಆಪರೇಷನ್ ಸಿಂಧೂರ ಎಂಬಂಥ ದಾಳಿ, ಈ ಬಗ್ಗೆ ಏನು ಹೇಳ್ತೀನಿ? ನೋಡಿ, ಸುಮಾರು 25 ವರ್ಷಗಳ ಹಿಂದೆ ನಾವು ಕಾರ್ಗಿಲ್ ಯುದ್ಧದ ನೆನಪಲ್ಲಿ ಆ ಸಂದರ್ಭದಲ್ಲಿ ಕಾರ್ಗಿಲ್ನಲ್ಲಿ ಬಂದು ಅವಿತುಕೊಂಡಿದ್ದಂತಹ ಪಾಕ್ ಭಯೋತ್ಪಾದಕರನ್ನು ನಮ್ಮ ಸೈನ್ಯ ಪ್ರತಿಕೂಲ ಹವಾಮಾನದಲ್ಲಿಯೂ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿತ್ತು. ಕಾರ್ಗಿಲನ್ನು ಮರಳಿ ವಶಪಡಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ ಜಾರ್ಜ್ ಫೆರ್ನಾಂಡಿಸ್ ಅವರು ರಕ್ಷಣಾ ಸಚಿವರಾಗಿದ್ದವರು. ಇದೀಗ ಮತ್ತೆ ಪಾಕ್ ಮೇಲೆ ದಾಳಿ ನಡೆದಿದೆ ಅಂತ ಹೇಳ್ತೇವೆ. ಈ ಆಪರೇಷನ್ಗೆ ಸಿಂಧೂರ ಆಪರೇಷನ್ ಅಂತ ಹೆಸರಿಟ್ಟಿದ್ದಾರೆ. ಸಿಂಧೂರ ಅಂದರೆ ತಿಲಕ. ತಿಲಕ ಅಂದರೆ ನಮಗೆ ಕಾಶ್ಮೀರ ಅಂದರೆ ಭಾರತದ ತಿಲಕ, ಅದು ಆ ಕಾರಣಕ್ಕಾಗಿ ಅದಕ್ಕೆ ಸಿಂಧೂರ ಅಂತ ಹೆಸರಿಟ್ಟಿರೋದು. ಆ ತಿಲಕವನ್ನು ನಾವು ಕಾಪಾಡಿಕೊಳ್ತೇವೆ ಅಂತ ಹೇಳಿ. ಯಾಕಂದರೆ ಕಾಶ್ಮೀರದ ಒಂದು ಭಾಗ ನಮ್ಮ ಕೈಯಿಂದ ಬಿಟ್ಟು ಹೋಗಿ ಹಲವು ದಶಕಗಳು ಆಗಿದೆ. ಈಗ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ನಾವು ಏನು ಹೇಳ್ತೇವೆ, ಅದು ಭಾರತದದೇ ಭಾಗ. ಅದರ ನಂತರದ ಭಾಗ ಪಾಕಿಸ್ತಾನ ಡಿವೈಡ್ ಆಗಿರೋದು. ಸ್ವತಂತ್ರ ಸಂದರ್ಭದಲ್ಲಿ ಪಾಕಿಸ್ತಾನ ಡಿವೈಡ್ ಆಗಿರೋದು ಆ ಭಾಗ. ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಭಾಗವೇ ಆಗಿತ್ತು. ಆ ಭಾಗವನ್ನು ಪಾಕಿಸ್ತಾನ ವಶಪಡಿಸಿಕೊಂಡಿತ್ತು. ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ. ಆದರೆ ಭಾರತೀಯ ಸೇನೆ ಆ ಸಂದರ್ಭದಲ್ಲಿ ಲಾಹೋರ್ ತನಕ ಹೋಗಿತ್ತು. ಪಾಕಿಸ್ತಾನದ ಅರ್ಧ ಭಾಗದವರೆಗೆ ಭಾರತೀಯ ಸೇನೆ ಹೋಗಿತ್ತು. ಆ ಸಂದರ್ಭದಲ್ಲಿ ಯುದ್ಧ ವಿರಾಮ ಘೋಷಣೆ ಆಯಿತು, ತಾಷ್ಕೆಂಟ್ ಒಪ್ಪಂದ ಆಯಿತು. ಅದೇ ದಿವಸ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಕಾಲಿಕ ನಿಧನರಾದರು. ತದನಂತರ ಇಂದಿರಾ ಗಾಂಧಿಯವರ ಸರ್ಕಾರ ಬಾಂಗ್ಲಾ ವಿಮೋಚನೆಯನ್ನು ಮಾಡಿದ್ದೇ ಹೊರತು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ದಲ್ಲ. ಅದು ಬಾಂಗ್ಲಾ ವಿಮೋಚನೆ ಮಾಡಿದ್ದು. ಬಾಂಗ್ಲಾವನ್ನು ರಕ್ಷಿಸಬೇಕಾಗಿ ಭಾರತ ಸೈನ್ಯ ಕಳಿಸಿತ್ತು. ಅಲ್ಲಿ ಪಾಕಿಸ್ತಾನ ಸೈನ್ಯ ಮಾಡ್ತಿರೋ ದೌರ್ಜನ್ಯವನ್ನು ತಡೆಗಟ್ಟಿ ಬಾಂಗ್ಲಾದೇಶೀಯರನ್ನು ರಕ್ಷಿಸಬೇಕಾಗಿ ಇಂದಿರಾ ಗಾಂಧಿ ಮಾಡಿದಂಥ ಇದು 1971ರಲ್ಲಿ ಆದಂಥದ್ದು. ಅದರಿಂದಾಗಿ ಅದು ಬಾಂಗ್ಲಾದೇಶ ಆಯಿತು, ಇದು ಪಶ್ಚಿಮ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಅಂತ ಇತ್ತು. ಅದು ಪೂರ್ವ ಪಾಕಿಸ್ತಾನ, ಇದೊಂದು ಪಶ್ಚಿಮ ಪಾಕಿಸ್ತಾನ ಅಂತ ಹೇಳಿ. ಅದರಿಂದ ಇಂದಿರಾ ಗಾಂಧಿ ಅವರು ಯಾಕೆ ಅದಕ್ಕೆ ಎಂಟ್ರಿ ಆದರು ಅಂತ ಹೇಳಿದರೆ, ಎರಡೂ ಕಿವಿಗಳು ನಮ್ಮ ಕೊರೆಯುವುದು ಬೇಡ ಅಂತ ಹೇಳಿ. ಈಗ ಒಂದು ಕಿವಿ ನಮಗೆ ಕೊರೆಯುತ್ತಾ ಇದೆ, ಅದು ಪಾಕಿಸ್ತಾನ. ಅದರದ್ದೇ ಮತ್ತೊಂದು ಕಿವಿ ಈ ಕಡೆ ಇದೆ. ಪೂರ್ವ ಭಾಗದಲ್ಲಿ ಒಂದು ಕಿವಿ ಇದೆ, ಪಶ್ಚಿಮ ಭಾಗದಲ್ಲಿ ಒಂದು ಕಿವಿ ಇದೆ. ಒಂದು ಕಿವಿ ಹೇಗೂ ಕೊರೆಯುತ್ತಾ ಇದೆ. ಈ ಪಶ್ಚಿಮ ಭಾಗದ ಕಿವಿ ಕೊರೆಯುವುದು ಬೇಡ ಅಂತ ಹೇಳಿ ಪಶ್ಚಿಮ ಭಾಗವನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಬಾಂಗ್ಲಾ ವಿಮೋಚನೆಯನ್ನು ಮಾಡಿತ್ತು. ಆದರೆ ಪರಿಣಾಮ ಏನಾಯಿತು ಅಂತ ಹೇಳಿದರೆ, ಅದು ಕೊಳೆತು ಹೋಗಲಿಕ್ಕೆ ಶುರುವಾಯಿತು ಆ ಕಿವಿ. ಈಗ ಬಾಂಗ್ಲಾದಲ್ಲಿ ನಡೆದಂಥ ಎಲ್ಲ ಘಟನೆಗಳು ಅದರ ಪರಿಣಾಮ. ಅದನ್ನು ಬಾಂಗ್ಲಾವನ್ನು ಭಾರತದ ಒಳಗೆ ಸೇರಿಸ್ತಾ ಇದ್ದರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಸಮಸ್ಯೆ ಉಲ್ಬಣ ಆದದ್ದು ಅದರ ನಂತರ.
ಬಾಂಗ್ಲಾದಿಂದ ಬಾಂಗ್ಲಾ ಪ್ರತ್ಯೇಕ ರಾಷ್ಟ್ರವಾದಂಥ ಸಂದರ್ಭದಲ್ಲಿ ಭಾರತಕ್ಕೂ ಬಾಂಗ್ಲಾಕ್ಕೂ ಮಧ್ಯೆ ಒಂದು ಗಡಿ ಒಪ್ಪಂದ ಆಯಿತು. ಆ ಗಡಿ ಒಪ್ಪಂದದಲ್ಲಿ 5 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಯಾವುದೇ ರೀತಿಯ ರಹದಾರಿ ಇಲ್ಲದೆ, ಅಂದರೆ ಪಾಸ್ಪೋರ್ಟ್ ಇಲ್ಲದೆ ಆಚೆ ಈಚೆ ಓಡಾಡುವಂಥ ಪರಿಸ್ಥಿತಿ ಬಂತು, ಅನುಕೂಲ ಮಾಡಿಕೊಳ್ಳಾಯಿತು. ಅದು ಯಾಕಂತ ಹೇಳಿದರೆ ಬಾಂಗ್ಲಾದ ಜನರು ಯಾರಿದ್ದಾರೆ ಅವರ ಸಂಬಂಧಿಕರು ಭಾರತದಲ್ಲಿದ್ದಾರೆ, ಭಾರತದ ಪ್ರಜೆಗಳು ಯಾರಿದ್ದಾರೆ ಇವರ ಸಂಬಂಧಿಕರು ಬಾಂಗ್ಲಾದಲ್ಲಿದ್ದಾರೆ. ಆದರೆ ಎಲ್ಲರೂ ಒಂದೇ ಧರ್ಮದವರು ಅಷ್ಟೇ, ಎಲ್ಲರೂ ಒಂದೇ ಧರ್ಮದವರು. ಅಲ್ಲಿರುವ ಹಿಂದೂಗಳಿಗೆ ಅಲ್ಲಿ ರಕ್ಷಣೆ ಸಿಗಲಿಲ್ಲ, ಯಾಕಂದರೆ ಅಲ್ಲಿ ಅವರು ಅಲ್ಪಸಂಖ್ಯಾತರು. ಅದೇ ಇಲ್ಲಿರುವ ಅಲ್ಪಸಂಖ್ಯಾತರಿಗೆ ಇಲ್ಲಿ ರಕ್ಷಣೆ ಸಿಕ್ಕಿತು. ಇದರ ಪರಿಣಾಮವಾಗಿ ನಾವು ಬಾಂಗ್ಲಾ ಗಡಿಯ ಅಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಈಗ ಬಾಂಗ್ಲಾದಿಂದ ಭಾರತಕ್ಕೆ ಬಂದಂತಹ ಲಕ್ಷಾಂತರ ಮಂದಿನೇ ವಲಸಿಗರಿದ್ದಾರೆ. ಅವರು ಯಾರಿಗೂ ಸರಿಯಾದ ದಾಖಲೆ ಪತ್ರಗಳಿಲ್ಲ. ಅಂಥವರು ಇಲ್ಲಿ ದೇಶದ ವಿರುದ್ಧ ಚಳವಳಿ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿ ಬೆಂಬಲ ಸಿಗ್ತಾ ಇದೆ, ಯಾಕಂದರೆ ಇಲ್ಲಿಯೂ ಅದೇ ಧರ್ಮದವರಿದ್ದಾರೆ. ಪಾಕಿಸ್ತಾನದಲ್ಲಿ ಏನು ಘಟನೆ ಆದರೂ ಮರಗುವವರು ಭಾರತದಲ್ಲಿ ಜಾಸ್ತಿ. ಇದು ಭಾರತದ ಒಳಗಿನ ಸಮಸ್ಯೆ. ಯಾಕಂತ ಹೇಳಿದರೆ ನಾವು ಸರ್ವಧರ್ಮೀಯರ ಶಾಂತಿಯ ತೋಟ ಇದು. ಇಲ್ಲಿ ಮರಗುವವರು ಜಾಸ್ತಿ, ನಮ್ಮಲ್ಲಿ ಶಾಂತಿ ಕದಡಬಾರದು ಅಂತ ಹೇಳಿ ನಾವು ಹೇಳೋದು. ಇಂತಹ ಪರಿಸ್ಥಿತಿಯಲ್ಲಿಯೇ ನಮ್ಮ ದೇಶದ ಒಳಗೆ ಈ ಆಕ್ರಮಣಗಳು ನಡೀತಾ ಇರೋದು, ಉಗ್ರಗಾಮಿಗಳು ನುಗ್ತಾ ಇರೋದು, ಉಗ್ರಗಾಮಿಗಳು ಬಂದು ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇರೋದು, ನೇರ ಬಂದು ವಾಣಿಜ್ಯ ರಾಜಧಾನಿ ಮುಂಬೈನ ತಾಜ್ ಹೋಟೆಲಿಗೆ ಬಂದು ಬಾಂಬ್ ಇಡ್ತಾರಂತ ಹೇಳಿದ್ರೆ ಅಲ್ಲಿ ಅಟ್ಯಾಕ್ ಮಾಡ್ತಾರಂತಾದರೆ ನಮ್ಮ ಭದ್ರತೆಯ ವ್ಯವಸ್ಥೆ ಯಾವ ರೀತಿಯಲ್ಲಿದೆ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಗೊತ್ತಾಗ್ತದೆ, ತಿಳಿಬೇಕಾಗತ್ತೆ. ನಾವು ಆ ಘಟನೆಯನ್ನು ಎದುರಿಸದೆ ಒಂದು ಪ್ರಶ್ನೆ ಬೇರೆ, ಅಷ್ಟು ಸಶಕ್ತವಾದಂತಹ ಪಡೆಗಳಿವೆ ನಮ್ಮಲ್ಲಿ, ನಾವು ಘಟನೆಯನ್ನು ಎದುರಿಸ್ತೇವೆ. ಆದರೆ ಘಟನೆಯನ್ನು ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲಲ್ಲ ಅಂತ. ಅದರಿಂದಾಗಿ ಲಾಸ್ ಆದ್ದು ಭಾರತಕ್ಕೆ ಹೊರತು ಬೇರೆಯವರಿಗಲ್ಲ. ನಮಗೆ ಎಲ್ಲಿಯವರೆಗೆ ಅಂತ ಹೇಳಿದರೆ ಅಲ್ಲಿ ಬಂದಂಥ ಉಗ್ರಗಾಮಿಗಳ ಪೈಕಿ ಅಷ್ಟು ಮಂದಿಯನ್ನು ಕೊಂದರು, ಕೊನೆಗೆ ಒಬ್ಬನ್ನು ಜೀವಂತ ಸೆರೆ ಸಿಕ್ಕಿದ್ರು, ಹಿಡಿಯಲಾಯಿತು. ಅವನನ್ನು ಕೊಲ್ಬೋದಿತ್ತು, ಕೊಲ್ಬಾರ್ದು ಅಂತ ಏನಿಲ್ಲ. ಆದರೆ ದೇಶದ ಸರಕಾರಕ್ಕೆ ಏನಿತ್ತು ಅಂತ ಹೇಳಿದರೆ ಇದರಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಎನ್ನುವುದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೂವ್ ಮಾಡಬೇಕಿತ್ತು. ಅದಕ್ಕೆ ಬೇಕಾಗಿ ಅಲ್ಲಿ ಕಸಬನ್ನು ಜೀವಂತ ಹಿಡಿದದ್ದು. ಆದರೆ ಪಾಕಿಸ್ತಾನ ನಮ್ಮ ಪ್ರಜೆ ಅಲ್ಲ ಅಂದುಬಿಟ್ಟಿತ್ತು. ನಮಗೆ ಪಾಕಿಸ್ತಾನದಲ್ಲಿ ಹೋಗಿ ತನಿಖೆ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಅವನ ತಂದೆ ಯಾರು, ಅವರ ತಾಯಿ ಯಾರು, ಅವರ DNA ಏನು, ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದಾಗಿ ಕೊನೆಗೆ ಇಲ್ಲಿ ಅಪರಿಚಿತರಾಗಿಯೇ ಸತ್ತ. ಅವನಿಗೆ ಗಲ್ಲು ಶಿಕ್ಷೆ ಆಯಿತು, ಅವನು ಮಾಡಿದ್ರು. ಕೊನೆಗೆ ಅವನನ್ನು ಜೈಲಿನ ಒಳಗೆ ಹೂತಾಕುವಂಥ ಪರಿಸ್ಥಿತಿ ಬಂತು. ಈಗ ಭಾರತ ಯಾಕೆ ಪುನಃ ಎಚ್ಚೆತ್ತುಕೊಂಡಿದೆ ಅಂದರೆ ಪಹಲ್ಗಾಮ್ ದಾಳಿ. ಇದಕ್ಕಿಂತ ಮೊದಲ ಪುಲ್ವಾಮಾ ದಾಳಿಯಾಗಿದೆ, ಉರಿ ದಾಳಿಯಾಗಿದೆ. ಆ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲೇ ಪ್ರತ್ಯುತ್ತರವನ್ನು ಭಾರತ ಕೊಟ್ಟಿದೆ. ಏರ್ ಸ್ಟ್ರೈಕ್ ಮಾಡಿದೆ, ಅಲ್ಲೇ ಉಗ್ರ ಶಿಬಿರಗಳನ್ನೆಲ್ಲ ನಾಶ ಮಾಡಿದೆ, ಎಲ್ಲವೂ ಮಾಡಿದೆ, ಮಾಡಲಿಲ್ಲ ಅಂತ ಏನಿಲ್ಲ. ಆದರೂ ಅದು ಮತ್ತೆ ಚಿಗಿತುಕೊಳ್ತಾ ಇದೆ. ನಿಮಗೆ ಅಲ್ಲಿ ಚಿಗಿತುಕೊಳ್ಳಲಿಕ್ಕೆ ಅನುಕೂಲ ಆಗುವುದು ಏನು ಅಂತ ಹೇಳಿದರೆ ಅದು ಪಾಕ್ ಆಕ್ರಮಿತ ಕಾಶ್ಮೀರ. ಮೊನ್ನೆ ಪಹಲ್ಗಾಮ್ ಅಲ್ಲಾದಂತಹ ದಾಳಿಯಿಂದ ಸಿಂಧೂರ ಅಳಿಸಿದಂಥ ಪ್ರತೀಕಾರನೇ ಇದು ಈ ಆಪರೇಷನ್ ಸಿಂಧೂರನ ಅಲ್ಲ. ಇದಕ್ಕೆ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಹೆಸರಿಟ್ಟದ್ದು ಕಾಕತಾಳೀಯ ಇರ್ಬೋದು. ಯಾಕಂತ ಹೇಳಿದರೆ ಅಲ್ಲಿ ನವ ಜೋಡಿ ಅಲ್ಲಿ ಗಂಡನ ಹೆಣ ಬಿದ್ದಿದೆ, ಆ ಹೆಣ್ಮಗಳು ಕೂತಿದ್ದಾಳೆ, ಅವಳ ಸಿಂಧೂರ ಅಳಿಸಿ ಹೋಯಿತು ಅಂತೇಳಿ ಅದು ಅದೊಂದು ಭಾವನಾತ್ಮಕವಾದ ಒಂದು ಸನ್ನಿವೇಶ ಚಿತ್ರೀಕರಣ ಆಗಿತ್ತು. ಆದ್ದರಿಂದಾಗಿ ನಾವು ಈ ಆಪರೇಷನ್ಗೆ ಆ ಹೆಸರು ಇಟ್ಟಿದ್ದೇವೆ ಅಂತ ಹೇಳ್ತಾರೆ. ವಾಸ್ತವ ಅದಲ್ಲ. ನಮಗೆ ಕಾಶ್ಮೀರವೇ ನಮ್ಮ ಸಿಂಧೂರ, ಆಯಿತಾ. ಶಾರದಾ ಮಾತೆಯ ಉಗಮ ಸ್ಥಾನ ಅಂತ ನಾವು ಹೇಳ್ತೇವೆ ಅಲ್ಲಿ, ಅದೇ ನಮ್ಮ ಸಿಂಧೂರ. ಅದರಿಂದ ಆ ಸಿಂಧೂರವನ್ನು ಉಳಿಸಿಕೊಳ್ಳುವಂಥ ಇದು ಪ್ರಯತ್ನ. ನಮಗೆ ಸಿಂಧೂರ ಉಳಿಸಿಕೊಳ್ಳಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ನಾವು ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದು ಭಾರತದೇ ಭೂಭಾಗ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕುವಂಥ ಸಂದರ್ಭದಲ್ಲಿ ಬ್ರಿಟಿಷರು ಪಾಲು ಮಾಡಿ ಕೊಟ್ಟದ್ದು ಗೀಟ್ ಹಾಕಿ, ಇದು ತಮ್ಮನಿಗೆ ಇದು ಅಣ್ಣನಿಗೆ ಅಂತ ಹೇಳಿ.
ಈಗ ಈ ತಮ್ಮ ಒಳಗೆ ಬಂದಿರೋದು ಒಂದು ಪಾರ್ಟ್ ಅನ್ನು ವಶಪಡಿಸಿಕೊಂಡಿರುವುದು ಅದು ಪಾಕ್ ಆಕ್ರಮಿತ ಕಾಶ್ಮೀರ. ಅದು ಅತ್ಯಂತ ಕಣಿವೆ ರೂಪದಲ್ಲಿ ಇರುವಂಥ ಒಂದು ಪ್ರದೇಶ. ಆ ಜಾಗದಲ್ಲಿ ಅಲ್ಲಿ ನಾಗರಿಕರಿದ್ದಾರೆ, ಅವರು ಅತ್ಯಂತ ನಿಕೃಷ್ಟ ರೀತಿಯಲ್ಲಿ ಅಲ್ಲಿ ಬಾಳ್ತಾ ಇದ್ದಾರೆ. ಅವರಿಗೆ ಪಾಕ್ ಆಡಳಿತ ಬೇಡ, ಅವರಿಗೆ ಭಾರತದೊಂದಿಗೆ ಸೇರಬೇಕೆನ್ನುವಂಥ ಆಸೆ ಇದೆ. ಅದಕ್ಕೆ ಪಾಕಿಸ್ತಾನ ಅವಕಾಶ ಕೊಡ್ತಾ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆ ವಿವಾದವನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದರೂ ಪಾಕಿಸ್ತಾನ ಅದಕ್ಕೆ ಒಪ್ತಾ ಇಲ್ಲ. ಯಾಕಂದರೆ ಪಾಕಿಸ್ತಾನಕ್ಕೆ ಆಚೆಯಿಂದ ಚೀನಾ ಸಪೋರ್ಟ್ ಮಾಡ್ತಾ ಇದೆ. ಚೀನಕ್ಕೂ ಆ ಭಾಗ ಬೇಕು, ಆ ಭೂಭಾಗ ಬೇಕು. ಆದ್ದರಿಂದಾಗಿ ಪಾಕಿಸ್ತಾನ ಅದು ಸಹ ಆಯಕಟ್ಟಿನ ಜಾಗದಲ್ಲಿ ಇರುವುದರಿಂದ ನಿಮಗೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಆಗುವಂಥ ಸಂದರ್ಭದಲ್ಲಿ, ಇಲ್ಲಂದರೆ ಅಗತ್ಯತೆ ಇರುವಂಥ ಸಂದರ್ಭದಲ್ಲಿ ರಸ್ತೆ ಸಂಪರ್ಕಕ್ಕೆ ಬೇಕಾಗಿ ಆ ಭೂಭಾಗ ಬೇಕಾಗ್ತದೆ. ಅದಕ್ಕಾಗಿ ಆ ಭಾಗ ಆಕ್ರಮಿತ ಕಾಶ್ಮೀರ ಅತ್ಯಂತ ಸೂಕ್ಷ್ಮ ವಲಯದಲ್ಲಿ ಇದೆ. ಆದ್ದರಿಂದ ಅದನ್ನು ಬಿಟ್ಟುಕೊಡಲಿಕ್ಕೆ ಪಾಕಿಸ್ತಾನಕ್ಕೂ ಇಷ್ಟ ಇಲ್ಲ, ಆಚೆಯಿಂದ ಚೀನಾ ಅದಕ್ಕೆ ಅಡ್ಡಗಾಲಾಗ್ತಾ ಇರ್ತದೆ. ಅದು ಏನಾದರೂ ಭಾರತದ ಒಳಕ್ಕೆ ಬಂದರೆ ಪಾಕಿಸ್ತಾನ ಮತ್ತು ಚೀನಾಕ್ಕೆ ಸಂಪರ್ಕ ಇರೋದಿಲ್ಲ. ಮತ್ತು ಹಿಮಾಲಯ ಪರ್ವತದ ತಪ್ಪಲಲ್ಲಿ ಇರುವಂಥ ಜಾಗ ಅದು. ಆದ್ದರಿಂದಾಗಿ ಅಲ್ಲಿ ಆ ಪ್ರದೇಶ ಆಯಕಟ್ಟಿನ ಪ್ರದೇಶ. ಆ ಆಯಕಟ್ಟಿನ ಪ್ರದೇಶದಲ್ಲಿಯೇ ಈ ಉಗ್ರಗಾಮಿ ಚಟುವಟಿಕೆಗಳು ನಡೀತಾ ಇರೋದು. ಅಲ್ಲಿ ಶಿಬಿರಗಳಿರೋದು, ಅಲ್ಲಿ ಜೈಷೆ ಮೊಹಮ್ಮದ್ ಇರ್ಬೋದು, ಇಂಡಿಯನ್ ಮುಜಾಹಿದೀನ್ ಇರ್ಬೋದು, ಬೇರೆ ಬೇರೆ ಉಗ್ರ ಸಂಘಟನೆಗಳಿವೆ. ಎಲ್ಲರ ತರಬೇತಿ ಶಿಬಿರಗಳಿರುವುದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ. ಆ ಶಿಬಿರಗಳು ಪಾಕಿಸ್ತಾನದ ಒಳಗಿಲ್ಲ, ಪಾಕಿಸ್ತಾನದಿಂದ ಹೊರಗೆ ಇದೆ. ಆದರೆ ಆ ಜಾಗದ ಆಡಳಿತ ಪಾಕಿಸ್ತಾನದ ಕೈಯಲ್ಲಿದೆ. ಆದ್ದರಿಂದ ಪಾಕಿಸ್ತಾನದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ತಾರೆ ನಮ್ಮಲ್ಲೇ ಉಗ್ರಗಾಮಿಗಳಿಲ್ಲ ಅಂತ ಹೇಳ್ತಾರೆ. ಅವರದೇ ನೆಲೆಯಲ್ಲಿ ಅವರದೇ ಸೈನ್ಯದ ಕಣ್ಗಾವಲಿನಲ್ಲಿ ಇಂಡಿಯಾದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ದಾವೂದ್ ಇಬ್ರಾಹಿಂ ಇದ್ದಾನೆ, ಅವ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಆಯಿತಾ? ಕಳೆದ ಕೆಲವು ತಿಂಗಳುಗಳಿಂದ ಭಾರತಕ್ಕೆ ಬೇಕಾದಂಥ ಹಲವು ಮಂದಿ ಆರೋಪಿಗಳು, ಮೋಸ್ಟ್ ವಾಂಟೆಡ್ ಆರೋಪಿಗಳು ಅಪರಿಚಿತ ಬಂದೂಕುದಾರಿಗಳಿಂದ ಹತ್ಯೆ ಆದರು. ಒಬ್ಬನೇ ಒಬ್ಬ ಹತ್ಯೆಗೀಡಾದವನ ಹೆಸರು ವಿಳಾಸವನ್ನು ಪಾಕಿಸ್ತಾನ ಬಹಿರಂಗಗೊಳಿಸಿಲ್ಲ. ಯಾರು ಕೊಂದರು ಅಂತಲೂ ಹೇಳಿಲ್ಲ. ಇದೆಲ್ಲ ಒಂದು ದೇಶದ ಒಳಗೆ ನಡೆಯುತ್ತಿರುವಂತಹ ಇನ್ನೊಂದು ದೇಶದ ಕೃತ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ದೇಶದ ಒಳಗೆ ನಡೀತಿರುವಂಥ ಕೃತ್ಯಗಳೇ ಆಗಿರಬಹುದು. ಆದರೆ ಆ ಕೃತ್ಯಗಳಿಗೂ ಭಾರತಕ್ಕೂ ಸಂಬಂಧ ಇದೆ. ಯಾಕಂದರೆ ಅವರು ಭಾರತಕ್ಕೆ ಬೇಕಾದಂಥ ಅಪರಾಧಿಗಳು. ಮತ್ತು ನಾಳೆ ದಾವೂದ್ ಇಬ್ರಾಹಿಂನ ಮನೆಯೊಳಗೆ ಯಾರಾದರೂ ಬಂದು ಕೊಂದರೆ, ದಾವೂದ್ ಇಬ್ರಾಹಿಂನ ಸಂಬಂಧಿಕರು ಬಾಂಬೆಯಲ್ಲಿದ್ದಾರೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರಿದ್ದಾರೆ ಬಾಂಬೆಯಲ್ಲಿ. ಅವರು ಹೇಳ್ತಾರೆ ದಾವೂದ್ ಇಬ್ರಾಹಿಂನಲ್ಲಿ ಕೊಂದಿದ್ದಾರೆ, ಅವನ ಹೆಣವನ್ನು ಇಲ್ಲಿಗೆ ತನ್ನಿ ಅಂತ. ಅಲ್ಲಿವರೆಗೆ ಪಾಕಿಸ್ತಾನ ಅದನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಿದೆಯಾ? ಇಲ್ಲ. ಯಾಕಂತ ಹೇಳಿದರೆ ಪಾಕಿಸ್ತಾನ ಹೇಳ್ತದೆ ದಾವೂದ್ ಇಬ್ರಾಹಿಂ ನಮ್ಮಲ್ಲಿ ಇಲ್ವೇ ಇಲ್ಲ, ಹಾಗಾದ್ರಿಂದ ಇಲ್ಲಿ ಸತ್ತವ ದಾವೂದ್ ಇಬ್ರಾಹಿಂ ಅಲ್ಲ, ಅದು ನಮ್ಮ ದೇಶದಲ್ಲಿ ಒಬ್ಬ ಪ್ರಜೆ ಇದ್ದ, ಅವರನ್ನು ವೈಯಕ್ತಿಕ ಕಾರಣಗಳಿಗೆ ಕೊಂದಿದೆ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರಕ್ಕೆ ಒಳಗಾಗುವುದನ್ನು ಪಾಕಿಸ್ತಾನ ಯಾವತ್ತೂ ಒಪ್ಪುವುದಿಲ್ಲ. ಆದರೆ ಸರ್, ಪ್ರತಿ ಸಲದ ದಾಳಿಯಲ್ಲಿ ಕೂಡ ಮೊದಲನೇದಾಗಿ ಭಾರತದ ಮೇಲೆ ಅಟ್ಯಾಕ್ ಮಾಡ್ತಿರುವಂಥದ್ದು ಪಾಕಿಸ್ತಾನನೇ. ಅದಕ್ಕೆ ಪ್ರತೀಕಾರವಾಗಿ ನಾವು ಅವರ ಮೇಲೆ ದಾಳಿ ಮಾಡ್ತಿರುವಂಥ. ಖಂಡಿತವಾಗಿ. ಯಾಕಂತ ಹೇಳಿದರೆ ಭಾರತ ಶಾಂತಿಪ್ರಿಯ ರಾಷ್ಟ್ರ. ಭಾರತ ಯಾವತ್ತೂ ಕಾಲು ಕೆರೆದುಕೊಂಡು ಜಗಳಕ್ಕೆ ಹೋದಂಥ ನಿದರ್ಶನಗಳು ಇಲ್ಲ. ಈ ಹಿಂದೆ ನಡೆದಂಥ ಚೀನಾ ವಾರ ಆಗಿರ್ಬೋದು, ಪಾಕಿಸ್ತಾನದ ಒಂದೇನೋ ಯುದ್ಧ ಆಗ್ಬೋದು, ಎಲ್ಲವೂ ನಾವು ಪ್ರತ್ಯುತ್ತರ ಕೊಟ್ಟದ್ದೇ ಹೊರತು ನಾವು ಹೋಗಿ ಗಲಾಟೆ ಮಾಡಿದ್ದು ಇಲ್ಲ. ಚೀನಾದ ಒಂದಿನ ಯುದ್ಧದಲ್ಲಿ ನಮಗೆ ಸೋಲುಂಟಾಯಿತು, ಆದರೆ ಪಾಕಿಸ್ತಾನದ ವಿರುದ್ಧ 2 ಯುದ್ಧದಲ್ಲಿ ನಾವು ಗೆದ್ದು ಬೀಗಿದೆವು. ಆದರೆ ಒಪ್ಪಂದದ ಸಂದರ್ಭದಲ್ಲಿ ನಮಗೆ ಲಾಸ್ ಆಯಿತು. ನಾವು ಅವರ 40,000 ಸೈನಿಕರನ್ನು
ಒತ್ತೆ ಆಳುಗಳಾಗಿ ಇಟ್ಟುಕೊಂಡಿದ್ದೆವು, ಅವರನ್ನು ಬೇಷರತ್ತಾಗಿ ಬಿಡುಗಡೆ ಮಾಡಲಾಯಿತು. ಆದರೆ ಈ ಹಿಂದೆ ಮಾಡಿದಂತಹ ಒಪ್ಪಂದಗಳು ಯಾವ ರೀತಿ ಇತ್ತೋ, ಆದರೆ ಈ ಬಾರಿ ಮಾಡುವಂಥ ಒಪ್ಪಂದಗಳು ಆ ರೀತಿ ಇರುವುದಿಲ್ಲ. ಈ ಬಾರಿ ಮಾಡುವಂಥ ಒಪ್ಪಂದಗಳು ಎಲ್ಲವೂ ಅಂತಾರಾಷ್ಟ್ರೀಯ ನೀತಿ ನಿಯಮಗಳ ಅನ್ವಯ ಆಗುತ್ತೆ. ಈಗ ನಾವೀಗ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ. ಈಗ POK ಮೇಲೆ ದಾಳಿ ಮಾಡಿದ್ದೇವೆ. POKಯಲ್ಲಿ ಈಗ ಒಂದು 9 ಉಗ್ರಗಾಮಿ ನೆಲೆಗಳ ಮೇಲೆ ದಾಳಿ ಮಾಡಿದಂಥ ಮಾಹಿತಿಗಳಿವೆ. ಆದರೆ ಒಟ್ಟು ಅಲ್ಲಿ 42 ಉಗ್ರಗಾಮಿ ನೆಲೆಗಳಿವೆ. ಅಷ್ಟೂ ನೆಲೆಗಳನ್ನು ಉಳಿಸಿ ಮಾಡುವಂಥ ಪ್ರಯತ್ನಗಳನ್ನ ನಮ್ಮ ಸೈನ್ಯ ಮಾಡ್ತಾ ಇದೆ. ಯಾಕಂದರೆ ಅಷ್ಟೂ ಇದನ್ನು ಐಡೆಂಟಿಫೈ ಮಾಡಿದೆ. ಪಹಲ್ಗಾಮ್ ದಾಳಿ ಆದ ನಂತರ ಭಾರತ ಯಾಕೆ ಇಷ್ಟು ದಿವಸ ತಗೊಳ್ತು ಅಂತ ಹೇಳ್ತಾ ಇತ್ತು. ಮರುದಿವಸವೇ ಮಾಡ್ಬೋದಿತ್ತಲ್ಲ ಅಂತೇಳಿ, ಎಲ್ಲ ವ್ಯವಸ್ಥೆಗಳಿತ್ತಲ್ಲ ಅಂತೇಳಿ. ಹಾಗೆ ಯಾವುದೇ ಸಂದರ್ಭದಲ್ಲಿ ಯುದ್ಧದ ಪರಿಣಾಮಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಇವತ್ತು ಶುರು ಆಗ್ಬೋದು, ನಾಳೆ ಮುಗಿಬೋದು. ಇಲ್ಲದ್ರೆ ರಷ್ಯಾ ಯುಕ್ರೇನ್ ಯುದ್ಧದಾಗೆ 2 ವರ್ಷ ಎಳಿಬೋದು. ಅಂದರೆ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಕ್ಕೆ ಯಾವುದೇ ಸರ್ಕಾರಗಳು ಇಷ್ಟಪಡುವುದಿಲ್ಲ. ಅದೂ ಅಲ್ಲದೆ ಭಾರತದ ದೇಶ ಎಲ್ಲ ಸರ್ವ ಜನಾಂಗ ಇರುವಂಥ ದೇಶ. ಇಲ್ಲಿ ಕೇವಲ ಹಿಂದೂಗಳು ಮಾತ್ರ ಅಲ್ಲ ಇರೋದು. ಇಲ್ಲಿ ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಎಲ್ಲ ಜಾತಿ ಧರ್ಮದವರಿದ್ದಾರೆ. ವಿವಿಧತೆಯಲ್ಲಿ ಏಕತೆ ಇರುವಂಥ ದೇಶ. ಆದ್ದರಿಂದ ನಾವೊಂದು ಮುಸ್ಲಿಂ ರಾಷ್ಟ್ರದ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ದೇಶದ ಒಳಗೆ ಇರುವ ಮುಸ್ಲಿಮರಲ್ಲಿ ಇರುವಂತಹ ಅಭಿಪ್ರಾಯಗಳು ಬದಲಾಗಬೇಕು. ಅವರಿಗೆ ಗೊತ್ತಾಗಬೇಕು ನಮ್ಮ ಧರ್ಮವನ್ನು ಹೊತ್ತುಕೊಂಡಿರುವಂಥ ದೇಶ, ಆ ದೇಶ ನಮ್ಮ ದೇಶದ ಮೇಲೆ ದಾಳಿ ಮಾಡಿದೆ, ನಾವು ನಮ್ಮ ದೇಶಕ್ಕೆ ನಿಷ್ಠರಾಗಬೇಕು ಅಂತೇಳಿ. ಮೊನ್ನೆ ಒಂದು ವಾರದಿಂದ ಆ ಧರ್ಮದ ಮುಖಂಡರುಗಳೆಲ್ಲ ಅದನ್ನು ಹೇಳ್ತಾರೆ. ನಾವು ಯಾವ ಸಂದರ್ಭದಲ್ಲೂ ನಾವು ಭಾರತವನ್ನು ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ ಅಂತೇಳಿ. ಆದ್ದರಿಂದಾಗಿ ಭಾರತಕ್ಕೆ ಒಂದು ರೀತಿಯಲ್ಲಿ ನೈತಿಕ ಬಲ ಇರ್ತದೆ. ಏನು ಇವರು ಹೋಗಿ ಪಾಕಿಸ್ತಾನದ ಗಡಿಯಲ್ಲಿ ಹೋಗಿ ಯುದ್ಧ ಮಾಡಲಿಕ್ಕೆ ಏನಿಲ್ಲ, ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಅಂದರೆ ವಾಸ್ತವವಾಗಿ ಸಪೋರ್ಟ್ ಮಾಡೋದು ಅಂತ ಹೇಳಿದರೆ ಇಲ್ಲಿಯ ಜನರನ್ನು ಬೆಂಬಲಿಸುವುದು ಮತ್ತು ಇಲ್ಲಿಯ ಜನರಿಗೆ ಧೈರ್ಯ ಹೇಳುವುದು ಹೊರತು ಅಲ್ಲಿಗೆ ಹೋಗಿ ಯುದ್ಧ ಮಾಡುವಂತಿಲ್ಲ. ಅದು ಯಾರೋ ತಲೆಗೆಟ್ಟವರು ಕೆಲವರು ಹೇಳ್ತಾರೆ, ನಾವು ಬಾಂಬ್ ಇಟ್ಟುಕೊಂಡು ಹೋಗಿ ಅಲ್ಲಿ ಹಾರ್ತೇವೆ ಅಂತೇಳಿ. ಅದೆಲ್ಲ ತಲೆಗೆಟ್ಟವರು ಪ್ರಚಾರಕ್ಕಾಗಿ ಹೇಳುವಂಥ ಮಾತುಗಳೇ ಹೊರತು ಅದು ವಾಸ್ತವ ಅಲ್ಲ. ಪ್ರಚಾರದ ಗಿಮಿಕ್ ಅದು. ಯಾಕಂದರೆ ಜನರು ಎನಿಸ್ಬೋದು ಅವರು ಹಾಗೆ ಆ ರೀತಿ ಹೇಳಿದರು, ಅದು ಅವ್ರಿಗೆ ಅಷ್ಟು ಧೈರ್ಯ ಇದೆ ಅಂತೇಳಿ. ಅವರು ಮನೆ ಬಚ್ಚಲಕೋನೆಗೆ ಹೋಗಲಿಕ್ಕೆ ಟಾರ್ಚ್ ಇಟ್ಕೊಂಡು ಹೋಗುವವರು, ಅಷ್ಟು ಹೆದರಿಕೆ ಇರುವವರು ಅಂಥವ್ರು ಇದನ್ನು ಹೇಳೋದು. ಮತ್ತು ಹೋಗುವವರು ಯಾವತ್ತೂ ಹೇಳೋದಿಲ್ಲ, ಸೀದಾ ಹೋಗ್ತಾರೆ. ಹಾಗೆ ಹೋಗ್ಲಿಕ್ಕೂ ಆಗೋದಿಲ್ಲ. ಯಾಕಂತ ಹೇಳಿದರೆ ಯುದ್ಧದ ಸಂದರ್ಭದಲ್ಲಿ ಅಂಥ ವ್ಯವಸ್ಥೆಗಳು ಇರುವುದಿಲ್ಲ. 1966 ಯುದ್ಧದ ಸಂದರ್ಭದಲ್ಲಿ ಸರ್ಕಾರ ಒಂದು ಕಾಲ್ ಕೊಟ್ಟಿತ್ತು ಪಬ್ಲಿಕ್ಕಿಗೆ. ಸದೃಢವಾಗಿದ್ದಂತಹ 20ರಿಂದ 30 ಒಳಗಿನ ಯುವಕರ ನೇರವಾಗಿ ಸೈನ್ಯಕ್ಕೆ ಸೇರಲಿಕ್ಕೆ ಆಹ್ವಾನ ನೀಡ್ತಿದ್ದೇವೆ, ನೀವು ಬರ್ಬೋದು ಅಂತೇಳಿ. ಹಾಗೆ ಬೆಂಗಳೂರಿನ ಮನಕ್ಷಾ ಮೈದಾನದಲ್ಲಿ ಇಂಟರ್ವ್ಯೂ ಆಗ್ತಾಯಿತ್ತು. ಆಗ 1000 ಮಂದಿ ಯುವಕರು ಹೋಗಿದ್ದಾರೆ ಯುದ್ಧಕ್ಕೆ ಹೋಗ್ತೇವೆ ಅಂತೇಳಿ. ಆದರೆ ಅದು ಫಿಸಿಕಲ್ ಫಿಟ್ನೆಸ್ ಅದನ್ನೆಲ್ಲ ನೋಡಲಿಕ್ಕಿದೆ, ಅದೇ ಟ್ರೈನಿಂಗ್ ಅದರ ನಂತರ ನೇರವಾಗಿ ಎಲ್ಲ ಇದು ಮಾಡಿ ಇದು ಮಾಡಿದ್ರು. ಅದು ಆ ಸಂದರ್ಭದಲ್ಲಿ ಹೋಲ್ಸೇಲ್ ಆಗಿ ಮಾಡ್ತಾ ಇದ್ದದ್ದು. ಆಯಿತಾ, ಒಬ್ಬ ಅಧಿಕಾರಿ ಬಂದ ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಅಡ್ಡ ಬಿದ್ದು ಬರಿತಾ ಇದ್ದಾನೆ. ಅಷ್ಟು ಜನ ಕ್ಯೂ ಅಲ್ಲಿದ್ದಾರೆ. ಆದರೆ ಈಗ ಮೊದಲೇ ಎಲ್ಲ ರೀತಿಯ ಟ್ರೈನಿಂಗ್ಗಳು ಆಗಿರ್ತದೆ. ಆಯ್ತಲ್ಲ, ಈಗ ಸೈನ್ಯಕ್ಕೆ ಸೇರುವ ಸಂದರ್ಭವೇ ಆ ತುರ್ತು ಸಂದರ್ಭದಲ್ಲಿ ಆ ರೀತಿಯ ಪಬ್ಲಿಕ್ ಕಾಲ್ ಕೊಟ್ಟಿದ್ದ ಸಂದರ್ಭದಲ್ಲಿ ಆಯಿತಾ, ಅಷ್ಟೊತ್ತಿಗೆ ಒಬ್ಬರು ಬಂದು ನಿಂತಿದ್ದಾರೆ ಕ್ಯೂನಲ್ಲಿ. ಹೆಸರಿಲ್ಲ ಅಂತ ಹೇಳ್ತಾ ಇದ್ದಾನಂತೆ. ಅವ್ರು ಹೇಳಿದ್ದಾರೆ ಜನರಲ್ ಕಾರ್ಯಪ್ಪ ಅಂತ ಹೇಳಿ. ಇವನಿಗೆ ಲೋಕ ಎಲ್ಲ ಕೂತವನಿಗೆ ಜನರಲ್ ಕಾರ್ಯಪ್ಪ ಅಂತ ಹೆಸರು ಕೇಳಿದ ಕೂಡಲೇ ಎದ್ದು ನೋಡುವಾಗ ಕಾರ್ಯಪ್ಪರೇ ನಿಂತಿದ್ದಾರೆ. ಜನರಲ್ ಕಾರ್ಯಪ್ಪ ಅವರು ನಿಂತಿದ್ದಾರೆ. ಅವರು ಸ್ವತಂತ್ರ ಭಾರತದ 3 ಪಡೆಗಳ ಮಹಾದಂಡನಾಯಕರಾಗಿದ್ದವರು.
ಅದರ ನಂತರ ಇದು ಚೇಂಜ್ ಆದ್ದು ರಾಷ್ಟ್ರಪತಿಗಳಾದ್ದು. ಸ್ವತಂತ್ರ ಭಾರತದ ಪ್ರಥಮ ಮಹಾದಂಡನಾಯಕ ಅವರು ರಿಟೈರ್ಡ್ ಆಗಿ 20 ವರ್ಷಗಳ ನಂತರ ಆ ಕಾಲ್ಗೆ ಪುನಃ ಹೋಗಿ ಕ್ಯೂಯಲ್ಲಿ ನಿಂತವರು. ಅದು ಕೊಡಗಿನ ಕಲಿ, ಅದು ಪ್ರಶ್ನೆ ಬೇರೆ. ಆ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಇಂಟರ್ವ್ಯೂ ಮಾಡಿ ಸೈನ್ಯಕ್ಕೆ ಸೇರ್ಪಡೆ ಆದವರು. ಅವರು ಬಹುತೇಕ ಮಂದಿ ಈ ಸಂದರ್ಭದಲ್ಲಿ ರಿಟೈರ್ಡ್ ಆಗಿದ್ದಾರೆ, ಇಲ್ಲಾಂದರೆ ಅಕಾಲಿಕ ಮರಣ ಹೊಂದಿದ್ದಾರೆ. ಅಂದರೆ ಆ ಸಂದರ್ಭ ಇತ್ತು. ಅದೇ ಸಂದರ್ಭ ಈಗ ಬರ್ತದಂತಿಲ್ಲ. ಈಗ ನಾವು ಕಳೆದ ಬಾರಿ ಅಗ್ನಿವೀರ್ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ತಂದು ಸೈನ್ಯಕ್ಕೆ ಸೇರ್ಪಡೆ ಮಾಡುವಂಥದ್ದು. ಈಗ 1ನೇ ಬ್ಯಾಚು 2ನೇ ಬ್ಯಾಚು ಈಗ ಸೈನ್ಯಕ್ಕೆ ಸೇರ್ಪಡೆ ಆಗಿದೆ. 3ನೇ ಬ್ಯಾಚು 4ನೇ ಬ್ಯಾಚು ಈಗ ಟ್ರೈನಿಂಗಲ್ಲಿದೆ. ಅವರು ಟ್ರೈನಿಂಗನ್ನು ಮುಗಿಸ್ಕೊಂಡು ಅವರು ಪುನಃ ಸೈನ್ಯಕ್ಕೆ ಸೇರ್ತಾರೆ. ಅದರಿಂದಾಗಿ ನಮ್ಮಲ್ಲಿ ಸೈನಿಕರ ಕೊರತೆ ಇಲ್ಲ, ನಮ್ಮಲ್ಲಿ ಮದ್ದುಗುಂಡುಗಳ ಕೊರತೆ ಇಲ್ಲ, ನಮ್ಮಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳ ಕೊರತೆ ಇಲ್ಲ. ಯಾವುದೇ ಸಂದರ್ಭವನ್ನು ಎದುರಿಸುವಂತಹ ಪರಿಪೂರ್ಣ ಸಿದ್ಧತೆಯಲ್ಲಿ ಭಾರತ ದೇಶ ಇದೆ. ಆದ್ದರಿಂದ ನಾವು ಪಾಕಿಸ್ತಾನದ ಬೆದರಿಕೆಗೆ ಬಗ್ಗುವಂಥ ವ್ಯವಸ್ಥೆ ಇಲ್ಲ. ಸರಿ, ಒಂದು ವಿಷಯ ಇಲ್ಲಿ ನಾವು ಅದನ್ನು ಇದು ಮಾಡಬೇಕು ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಪಾಲ್ಗಾವ್ ದಾಳಿಯಲ್ಲಿ ನಮ್ಮ ಸಾರ್ವಜನಿಕರು ಕೂಡ ಹತ್ಯೆಗೀಡಾಗಿದ್ದಾರೆ ಅಥವಾ ಪ್ರವಾಸಕ್ಕೆ ಹೋದವರು ಕೂಡ. ಆದ್ರೆ ನಾವು ಈ ಸಲ ಮಾಡಿದಂತಹ ದಾಳಿಯಲ್ಲಿ ಕೇವಲ ನಾವು ಉಗ್ರ ನೆಲೆಗಳನ್ನು ಮಾತ್ರ ಗುರಿಯಾಗಿಸಿ ಧ್ವಂಸ ಮಾಡಿರುವಂತದ್ದು. ಯಾಕಂದ್ರೆ ಯುದ್ಧ ಅಂತ ಹೇಳಿದ ಕೂಡಲೇ ನಾಗರಿಕ ಸಮಾಜ ಇರುವಂತ ಜಾಗದಲ್ಲಿ ನೀವು ಯುದ್ಧ ಮಾಡುವ ಹಾಗೆ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ 1-2 ಆಗ್ಬೋದೇ ಹೊರತು ಗುರಿಯಾಗಿಸಿಕೊಂಡು ಯುದ್ಧ ಮಾಡುವ ಹಾಗೆ ಇಲ್ಲ. ಯುದ್ಧ ಆಗುವಂಥ ಪ್ರದೇಶಗಳೇ ಬೇರೆ, ಸೈನಿಕ ವಲಯಗಳೇ ಬೇರೆ. ಆ ರೀತಿಯಾಗಿ ಆಗ್ತಾ ಇರೋದು. ನಾಗರಿಕ ಸಮಾಜಕ್ಕೆ ಏನಾಗೋದಿಲ್ಲ. ಲಾಸ್ಟ್ ಟೈಮ್ ಆದ ಯುದ್ಧದಲ್ಲಿ ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ಅಲ್ಲ, ಇದು ಪಹಲ್ಗಾಮಲ್ಲಿ ಅದು ಭಯೋತ್ಪಾದನಾ ದಾಳಿ, ಅದು ಯುದ್ಧ ಅಲ್ಲ. ಅದು ಯುದ್ಧ ಅಲ್ಲ, ಅದು ಭಯೋತ್ಪಾದನಾ ದಾಳಿ. ಅದರಿಂದ ಅವರು ಟಾರ್ಗೆಟ್ ಮಾಡಿದ್ದು ಪ್ರವಾಸಿಗರನ್ನೇ. ಅವರಲ್ಲಿ ಬಂದು ಸೆಕ್ಯೂರಿಟಿಯರನ್ನ CRPFನವರನ್ನು ಟಾರ್ಗೆಟ್ ಮಾಡಿಲ್ಲ. ಯಾಕಂದರೆ ಸೆಕ್ಯೂರಿಟಿಯವರಾಗಲಿ CRPFನವರಾಗಲಿ ಅವ್ರನ್ನ ಟಾರ್ಗೆಟ್ ಮಾಡಿದರೆ ಅವ್ರ ಹತ್ರವೂ AK-47 ಇತ್ತು. ಅವರು ಅಷ್ಟು ಮಂದಿಯನ್ನು ಕೊಲ್ತಾ ಇದ್ರು. ಅವರು ಸೆಕ್ಯೂರಿಟಿಯಲ್ಲಿ ಇಲ್ಲ ಅಂತ ಹೇಳಿ ವಾಚ್ ಮಾಡಿ ಬಂದು ಅಲ್ಲಿ ದಾಳಿ ಮಾಡಿದ್ದು. ಅದು ಹೊಂಚು ದಾಳಿ. ಅದು ಇದಲ್ಲ, ಯಾವುದು ನೇರ ಯುದ್ಧ ಅಲ್ಲ, ಅದು ಹೊಂಚು ದಾಳಿ, ಮೋಸದ ದಾಳಿ. ನಿಮಗೆ ಅಲ್ಲಿ ಸಮಸ್ಯೆಯನ್ನು ಸೃಷ್ಟಿ ಮಾಡಬೇಕು ಮತ್ತು ಭಾರತಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಅಂತೇಳಿ ಮಾಡಿದ ದಾಳಿ, ಅದು ಉಗ್ರಗಾಮಿ ದಾಳಿ. ಅದಕ್ಕೆ ಪ್ರತ್ಯುತ್ತರವಾಗಿ ನಾವೀಗ ಯಾರು ಅವರನ್ನು ಕಳಿಸಿದ್ದಾರೆ, ಯಾರು ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಯಾವ್ಯಾವ ಗುಂಪುಗಳಿವೆ, ಆ ಗುಂಪುಗಳನ್ನು ಟಾರ್ಗೆಟ್ ಮಾಡ್ತಾ ಇರೋದು. ಯಾಕಂತ ಹೇಳಿದರೆ POKಯಲ್ಲಿ ಇರುವಂತಹ 42 ಉಗ್ರಗಾಮಿ ಶಿಬಿರಗಳು, ಒಂದೊಂದು ಶಿಬಿರದಲ್ಲಿ ಕಡಿಮೆ ಅಂದರೆ 500ರಿಂದ 800 ಮಂದಿ ಇದ್ದಾರಂತೆ ಟ್ರೈನಿಂಗ್ ಪಡ್ಕೊಳ್ಳುವವರು. ಅವರೆಲ್ಲ ಸಂಬಳಕ್ಕಾಗಿ ಅಲ್ಲಿಗೆ ಬಂದು ಟ್ರೈನಿಂಗ್ ಪಡ್ಕೊಂಡು ಈ ದೇಶದ ಒಳಗೆ ಉಗ್ರಗಾಮಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಬರುವವರು. ಒಂದು ಸಾಯ್ತಾರೆ, ಇಲ್ಲದೆ ವಾಪಸ್ ಹೋಗ್ತಾರೆ, 2 ಬಿಟ್ಟು ಬೇರೆ ಏನಿಲ್ಲ. ಇಲ್ಲಿ ಬಂದವರು ಸೆಟ್ಲ್ ಆಗ್ತಾರೆ, ಅವರಿಗೆ ಅಲ್ಲಿಂದ ಸಂಬಳ ಬರುತ್ತೆ, ಇಲ್ಲಿ ಅವರು ಹೇಳಿದ ಸೂಚನೆಗಳನ್ನು ಇಲ್ಲಿ ಪಾಲಿಸ್ತಾರೆ, ಇಲ್ಲಿ ಯಾವುದಾದ್ರೂ ಒಂದು ದುಷ್ಕೃತ ಎಸಗ್ತಾರೆ, ಯಾರಾದರೂ ಅಮಾಯಕರನ್ನು ಕೊಲ್ತಾರೆ. ಇದು ಅವರ ಥಿಯರಿ. ಯಾಕಂತ ಹೇಳಿದರೆ ಇದು ನೇರ ಯುದ್ಧ ಅಲ್ಲ, ಇದು ಛಾಯಾ ಸಮರ ಅಂತ ನಾವು ಹೇಳ್ತೇವೆ. ಸರಿಗ ಈ ನಿನ್ನೆ ದಾಳಿಯ ನಂತರ ಪಾಕ್ ರಕ್ಷಣಾ ಸಚಿವ ಆಸಿಫ್ ಅವರು ಒಂದು ಹೇಳಿಕೆ ಹೇಳಿರುವಂತದ್ದು, ಭಾರತ ದಾಳಿ ನಿಲ್ಲಿಸಿದ್ರೆ ಉದ್ವಿಗ್ನ ಶಮನಕ್ಕೆ ಸಿದ್ಧ ಇದ್ದೇವೆ ನಾವು ಅಂತ. ಅವರಿಗೆ ಕೂಡ ಯುದ್ಧ ಅಂತ ಹೇಳಿದ್ರೆ ಭಯ ಹುಟ್ಟಿದ್ಯಾ ನಮ್ಮ ಒಂದು ದಾಳಿ? ಯಾಕಂದ್ರೆ ನೀವು ಇಲ್ಲಿನ ಉಗ್ರ ಶಿಬಿರಗಳನ್ನು ಇದು ಮಾಡಿದ ಕೂಡಲೇ ನಿಮ್ಮ ಸೇನೆ ಮುಂದೆ ಹೋಗುತ್ತೆ. ಈಗ ಟಾರ್ಗೆಟ್ ಇರೋದು ಕೇವಲ ಉಗ್ರ ಶಿಬಿರಗಳು. ಅಷ್ಟು ಉಗ್ರ ಶಿಬಿರಗಳನ್ನು ಮಾಡಿದ ಕೂಡಲೇ ಸೇನೆ ಮುಂದೆ ಇರ್ತದೆ. ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಆ ಬಾರ್ಡ್ರಿಗೆ ಹೋಗಿ ನಿಲ್ತದೆ. ಆ ಬಾರ್ಡ್ರಿಗೆ ಹೋಗಿ ನಿಂತರೆ ಮತ್ತೆ ಗುರಿ ಪಾಕಿಸ್ತಾನವೇ. ಆ ಬಾರ್ಡ್ರನ್ನು ವಶಪಡಿಸಿಕೊಳ್ಬೇಕಂತ ಇರುವುದು. ಆ ಬಾರ್ಡ್ರನ್ನು ವಶಪಡಿಸಿಕೊಳ್ಳುವುದಂತ ಅಂದರೆ ನಮ್ಮ ದೇಶದ ಸಿಂಧೂರವನ್ನು ಉಳಿಸಿಕೊಳ್ಳುವುದು. ಅದು ನಮ್ಮ ದೇಶದ ಸಿಂಧೂರ. ಅದರಲ್ಲಿ ಒಂದು ಸೈಡ್ ಹೋಗಿದೆ, ಆ ಸೈಡನ್ನು ಒಳಗೆ ತಂದರೆ
ನೀವು ಸಣ್ಣದಿರುವಾಗ ಭಾರತದ ಭೂಪಟ ನೋಡಲಿಲ್ವಾ? ಆ ರೀತಿ ಭಾರತ ಇಲ್ಲ ಈಗ. ಆ ರೀತಿಯ ಭೂಪಟ ಇಲ್ಲ ಈಗ. ಭಾರತದ ಭೂಪಟದ ಒಂದು ತುಂಡು ಹೋಗಿದೆ, ಒಂದು ಪೀಸ್ ಹೋಗಿದೆ, ಅದು ಪಾಕ್ ಆಕ್ರಮಿತ ಕಾಶ್ಮೀರ. ಅದು ಎಲ್ಲೆಲ್ಲಿಗೆ ಬರ್ತಾವೆ ಅಂತಂದರೆ ನಿಮ್ಮ ಪಂಜಾಬಿನವರೆಗೆ ಬರುತ್ತೆ. ಆ ಪಂಜಾಬಿನವರೆಗೆ ಉದ್ದಕ್ಕೆ ಒಂದು ಸೈಡಲ್ಲಿ ಇದೆಯಲ್ಲ, ಅದು ಈಗ ವಿವಾದಾತ್ಮಕ ಸ್ಥಳ. ಪಾಕಿಸ್ತಾನ ನಮ್ಮದು ಅಂತ ಹೇಳ್ತದೆ, ಭಾರತ ಹೇಳ್ತದೆ ಅದು ಕಾಶ್ಮೀರದ ಭಾಗ, ಅದನ್ನು ಆಕ್ರಮಿಸಿಕೊಂಡಿದೆ ಅಂತೇಳಿ. ಆ ಜಾಗದಲ್ಲಿ ಉಗ್ರಗಾಮಿ ಚಟುವಟಿಕೆಗಳು ನಡೆಯುವುದು. ಅದಕ್ಕೆ ಅಲ್ಲಿನ ಪಂಜಾಬ್ ಪ್ರಾಂತ್ಯ ಅಂತ ಇದೆ. ಪಾಕಿಸ್ತಾನದಲ್ಲಿ ಪಂಜಾಬ್, ನಮ್ಮ ಪಂಜಾಬ್ ಹೇಗೆ ಇದೆಯೋ ಅದಕ್ಕೆ ಹೊಂದಿಕೊಂಡಂತೆ ಪಾಕಿಸ್ತಾನದಲ್ಲಿ ಪಂಜಾಬ್ ಪ್ರಾಂತ್ಯ ಇದೆ. ಅಲ್ಲೊಂದು ರಾಜ್ಯ ಇದೆ, ಪಂಜಾಬ್ ರಾಜ್ಯ. ಅಲ್ಲಿ ಸರ್ಕಾರ ಇದೆ. ಆ ಸರ್ಕಾರ ಅದಕ್ಕೆ ಬೆಂಬಲ ಕೊಡುವುದು. ಆ ಸರ್ಕಾರ ಅಲ್ಲಿಗೆ ಬೆಂಬಲ ಕೊಡುವುದು. ಈಗ ಭಾರತದ ಸೇನೆ ಈಗ ಅಟ್ಯಾಕ್ ಮಾಡಿರೋದು ಈ ಉಗ್ರ ಶಿಬಿರಗಳ ಮೇಲೆ ಅಂತ. 42 ಶಿಬಿರಗಳು ಇವೆ ಅಂತ ಹೇಳ್ತೇವೆ. ಸುಮಾರು 30ರಿಂದ 50 ಸಾವಿರ ಯುವಕರು ಅಲ್ಲಿ ಟ್ರೈನಿಂಗ್ ಪಡಿತಾ ಇದ್ದಾರೆ. ಆ ಟ್ರೈನಿಗಳನ್ನು ಇವರು 4 ಮಂದಿ, 5 ಮಂದಿ, 6 ಮಂದಿ, ಇಷ್ಟು ಮಂದಿಯನ್ನು ದೇಶದ ಒಳಗೆ ನುಗ್ಗಿಸ್ತಾ ಇದ್ದಾರೆ. ಅವರು ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಇಲ್ಲಿ ಸ್ಲೀಪರ್ ಸೆಲ್ಗಳು ಅಂತ ಏನಿದೆ ಅವರನ್ನು ಸಂಪರ್ಕ ಮಾಡಿಕೊಂಡು ಇಲ್ಲಿ ದುಷ್ಕೃತ್ಯ ನಡೆಸಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದೊಂದು ಫ್ಯಾಕ್ಟ್ರಿ ನಿಮಗೆ. ಆ ಫ್ಯಾಕ್ಟ್ರಿಯಿಂದ ಹೊರಬರುವಂತಹ ಪ್ರಾಡಕ್ಟ್ಗಳು ಏನಿದೆ ಅದು ಈ ದೇಶದ ಒಳಗೆ ಚಟುವಟಿಕೆಗಳನ್ನು ಮಾಡ್ತದೆ, ಉಗ್ರಗಾಮಿ ಚಟುವಟಿಕೆಗಳನ್ನು ಮಾಡ್ತವೆ. ಇಲ್ಲಿ ಆಂತರಿಕವಾಗಿ ಕ್ಷೋಭೆ ಎಬ್ಬಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತದೆ. ಪಾಕಿಸ್ತಾನ ಮಾಡ್ತಿರೋದು ಇದು ಛಾಯಾ ಸಮರ, ನೇರ ಸಮರ ಅಲ್ಲ. ಈಗ ಅದಕ್ಕಾಗಿ ಪಹಲ್ಗಾಮ್ ದಾಳಿ ಆದ ಮೇಲೆ ಇಂತಹ ಛಾಯಾ ಸಮರಗಳನ್ನು ನಿಲ್ಲಬೇಕಾದ್ರೆ ನಾವು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಎನ್ನುವಂಥ ಆಗ್ರಹ ಕೇಳಿ ಬಂದದ್ದು. ಅದಕ್ಕಾಗಿಯೇ ಪ್ರಧಾನಿ ಮೋದಿಯವರು ಕಳೆದ 10 ದಿನಗಳಿಂದ ಸತತವಾಗಿ ಮೀಟಿಂಗ್ ಮಾಡ್ತಾ ಇರೋದು. ರಾಷ್ಟ್ರೀಯ ಭದ್ರತಾ ಸಲಹೆ ಅಜಿತ್ ದೋವಲ್, ಕೇಂದ್ರ ರಕ್ಷಣಾ ಸಚಿವರು, ಗೃಹ ಸಚಿವರು, ವಿವಿಧ ಪಡೆಗಳ ದಂಡನಾಯಕರು ಇವರೊಂದಿಗೆ ಎಲ್ಲ ಸೇರಿಕೊಂಡು ಮೀಟಿಂಗ್ ಮಾಡಿಕೊಂಡು ಯಾವ ರೀತಿಯಲ್ಲಿ ನಾವು ದಾಳಿ ಮಾಡಬೇಕು, ಯಾವ ರೀತಿಯಲ್ಲಿ ಅವರನ್ನು ಮಟ್ಟ ಹಾಕಬೇಕು, ನಮ್ಮಲ್ಲಿರುವ ವ್ಯವಸ್ಥೆಗಳೇನಿದೆ, ಅವರಲ್ಲಿ ಏನೇನಿದೆ ಅದನ್ನೆಲ್ಲವನ್ನು ಗುರುತಿಸಬೇಕು. ಅವರು ಯಾವುದನ್ನು ಉಪಯೋಗ ಮಾಡ್ಬೋದು, ಅದನ್ನು ನಾವು ಹೇಗೆ ಹೊಡಿಬೋದು, ಇದೆಲ್ಲವನ್ನು ಡಿಸ್ಕಸ್ ಮಾಡಿಯೇ ಅಂತಿಮವಾಗಿ ಈ ಸಿಂಧೂರ ಆಪರೇಷನಿಗೆ ಆದೇಶ ನೀಡಿರುವುದು. ಈ ಸಿಂಧೂರ ಆಪರೇಷನ್ ಸಹ ಕೇಂದ್ರ ಸರ್ಕಾರದ ನೇರ ಆದೇಶ ಅಲ್ಲ, ಇದು ಸಶಸ್ತ್ರ ಪಡೆಗಳೇ ಕೈಗೊಂಡಿರುವಂಥ ನಿರ್ಧಾರ. ಯಾಕಂತ ಹೇಳಿದರೆ 1 ವಾರದ ಹಿಂದೆ ಕೇಂದ್ರ ಸರ್ಕಾರದ ಸಂಪುಟ ಸಭೆಯು ಸಶಸ್ತ್ರ ಪಡೆಗಳಿಗೆ ಪರಮಾಧಿಕಾರ ನೀಡಿತ್ತು. ನೀವು ಏನೇ ಮಾಡಿ ನಾವು ಕೇಳುವುದಿಲ್ಲ ಅಂತ. ಇಂತೂ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು, ನೀವು ಏನೇ ಮಾಡಿ ನಾವು ಕೇಳುವುದಿಲ್ಲ. ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎದುರಿಸಲಿಕ್ಕೆ ಸರ್ಕಾರ ರೆಡಿ ಇದೆ. ನಮ್ಮ ಸೈನಿಕರು ಏನೇ ಮಾಡಿದ್ರು ಸಹ ಅದನ್ನು ಡಿಫೆಂಡ್ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಆ ಧೈರ್ಯವನ್ನು ಸೈನ್ಯಕ್ಕೆ ಕೊಟ್ಟ ಸಂದರ್ಭದಲ್ಲಿ ಸೈನ್ಯ ತನ್ನಷ್ಟಕ್ಕೆ ಕಾರ್ಯಾಚರಣೆ ಮಾಡ್ತದೆ. ಯಾಕಂದರೆ ಸೈನ್ಯದ ಒಟ್ಟಿಗೆ ಅಷ್ಟು ವ್ಯವಸ್ಥೆಗಳಿವೆ. ನೀವು ಒಂದು ಮನೆಯನ್ನು ಸುಧಾರಿಸಬೇಕಂತಾದರೆ ಮನೆಗೆ ಯಾವೆಲ್ಲ ಸಾಮಗ್ರಿಗಳನ್ನು ತಂದು ಹಾಕಬೇಕು ಅಷ್ಟೂ ಸಾಮಗ್ರಿಗಳನ್ನು ಸೈನ್ಯಕ್ಕೆ ಕೊಟ್ಟಾಗಿದೆ. ಆದರೆ ಆ ಸಾಮಗ್ರಿಗಳನ್ನು ಉಪಯೋಗ ಮಾಡಿಕೊಳ್ಳುವುದು ಬಿಡುವುದು ಸೈನ್ಯಕ್ಕೆ ಬಿಟ್ಟದ್ದು. ಆ ಮಾಡಬೇಕಾ ಬೇಡ ಅಂತೇಳಿ ಸರ್ಕಾರ ಹೇಳಬೇಕಿತ್ತು. ಈಗ ಸರ್ಕಾರ ಆಲ್ರೆಡಿ ಹೇಳಿ ಆಗಿದೆ, ಪರಮಾಧಿಕಾರ ನಿಮ್ಮದು, ನಾವು ಕೇಳೋದಿಲ್ಲ, ನೀವೇನು ಮಾಡಿ ಕೇಳೋದಿಲ್ಲ. ಆ ರೀತಿಯ ಪರಮಾಧಿಕಾರಿ ಕೊಟ್ಟ ಸಂದರ್ಭದಲ್ಲಿ ಸೈನ್ಯವನ್ನು ಮುನ್ನಡೆಸುವಂತಹ ದಂಡನಾಯಕರು ಏನಿದ್ದಾರೆ, 3 ಪಡೆಗಳ ದಂಡನಾಯಕರುಗಳು, ಅವರ ಅಧೀನ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಸರ್ಕಾರ ಹೀಗೆ ಜವಾಬ್ದಾರಿ ಕೊಟ್ಟಿದೆ, ಆ ಜವಾಬ್ದಾರಿಯನ್ನು ನಾವು ಹೊರಬೇಕು, ನಾವು ದಾಳಿ ಮಾಡುವ ಯಾವ ಸಂದರ್ಭ ಅಂತ ನೋಡಿಕೊಂಡು ದಾಳಿ ಮಾಡಿದ್ದಾರೆ. ಈಗ
ಸರಿಯಾದ ಸಂದರ್ಭದಲ್ಲಿ ದಾಳಿ ಮಾಡುವುದು. ಯಾಕಂತ ಹೇಳಿದರೆ ನೀವು ಖಾಲಿ ಶಿಬಿರದ ಮೇಲೆ ದಾಳಿ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಅವರು ಒಂದು ವಾರದಿಂದ ಕಾಯ್ತಾ ಇದ್ರಲ್ಲ ಯಾವುದೋ ಸಂದರ್ಭದಲ್ಲಿ ದಾಳಿ ಆಗ್ತದೆ ಅಂತ ಹೇಳಿ. ಅವರು ಎಲ್ಲರನ್ನು ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಅದನ್ನು ಸಹ ವಾಚ್ ಮಾಡಬೇಕಲ್ಲ, ಇದ್ದಾರಾ ಇಲ್ವಾ ಅಂತೇಳಿ. ಕೇವಲ ಒಂದು ಖಾಲಿ ಗುಡಿಸಲಿಗೆ ಹೋಗಿ ಒಂದು ಬಾಂಬ್ ಹಾಕಿ ಬಾಂಬನ್ನು ವೇಸ್ಟ್ ಮಾಡುವುದಕ್ಕಿಂತ ಅಷ್ಟೋ ಮಂದಿ ಇದ್ದಾಗಲೇ ಅಲ್ಲಿ ಬಾಂಬ್ ಹಾಕಿದರೆ ಅದರ ಪರಿಣಾಮ ಎಲ್ಲ ಗೊತ್ತಾಗ್ತಲ್ಲ. ಈಗ ಮಸೂದ್ ಅಜರ್ ಇದ್ದು ಫ್ಯಾಮಿಲಿ ಹೋಗಿದೆ, ಸುಮಾರು 10 ಮಂದಿ ಏನೋ ಹೋಗಿದೆ ಅಂದ್ರೆ ಸ್ವತಃ ಮಸೂದ್ ಅಜರ್ ಹೇಳ್ತಾ ಇದ್ದಾನೆ ಏಕಾಂಗಿ ಆಗಿದ್ದಾನೆ ಅಂತೇಳಿ. ಈ ಮಸೂದ್ ಅಜರ್ ಯಾರು? ಅವ ಕಾಶ್ಮೀರದಲ್ಲಿ ಉಗ್ರಗಾಮಿ ಚಟುವಟಿಕೆ ಮಾಡಿಕೊಂಡಿದ್ದು ಭಾರತದ ಸೇನಾ ಕೈಗೆ ಸಿಕ್ಕಿಬಿದ್ದು ಜೈಲಲ್ಲಿದ್ದವ. ಅವನು ಬಿಡಿಸಿಕೊಳ್ಳಬೇಕು ಅಂತ ಹೇಳಿ ಜೈಷೆ ಮೊಹಮ್ಮದ್ ಸಂಘಟನೆ ಇಂಡಿಯನ್ ಏರ್ಲೈನ್ಸ್ ವಿಮಾನವನ್ನು ಕಾಠ್ಮಂಡುವಿಂದ ಕಂದಹಾರಿಗೆ ಅಪಹರಿಸಿದ್ದು. ಆ ಸಂದರ್ಭದಲ್ಲಿ ಜಸ್ವಂತ್ ಸಿಂಗ್ ಅವರು ರಕ್ಷಣಾ ಸಚಿವರಾಗಿದ್ದರು. ಅವರು ಸ್ವತಃ ಈ ಮಸೂದ್ ಅಜರನ್ನು ಕರ್ಕೊಂಡು ಹೋಗಿ ಒತ್ತೆಯಾಳುಗಳನ್ನು ಭಾರತೀಯ ಪ್ರಜೆಗಳನ್ನು ಕಂದಹಾರ್ನಿಂದ ಬಿಡಿಸ್ಕೊಂಡು ಬಂದದ್ದು ಅಫ್ಘಾನಿಸ್ತಾನದ ಅವರೇ ಮಸೂದ್ ಅಜರ್. ಈಗ ಇಡೀ ಫ್ಯಾಮಿಲಿ ಹೋಗಿದ್ದು ಅದೇ ಮಸೂದ್ ಅಜರ್ ಇದ್ದು. ಅದರಿಂದಾಗಿ ಅಲ್ಲಿ ಈಗ ಯಾರೆಲ್ಲ ಈ ಸಂಘಟನೆಯ ಪ್ರಮುಖರಿದ್ದಾರೆ ಅವರಿಗೆ ಹೊಡೆತ ಕೊಡುವಂಥ ಕೆಲಸಗಳಾಗ್ತಾ ಇದೆ. ಅಲ್ಲಿ ಕೇವಲ ಒಂದು ಸಂಘಟನೆಯ ಶಿಬಿರ ಇರುವುದಲ್ಲ, ಈ 42 ಶಿಬಿರಗಳಿದೆ ಅಲ್ಲ, 42 ಶಿಬಿರಗಳು 42 ಸಂಘಟನೆಗಳದು, ಎಲ್ಲ ಉಗ್ರಗಾಮಿ ಸಂಘಟನೆಗಳು. ಅದೊಂದು ಉಗ್ರರನ್ನು ಉತ್ಪಾದಿಸುವಂತಹ ಕಾರ್ಖಾನೆಗಳನ್ನೇ ಹೊಂದಿರುವಂಥ ರಾಷ್ಟ್ರ ಅದು. ಆ ರಾಷ್ಟ್ರಕ್ಕೆ ಬೇರೆ ಬೇರೆ ರಾಷ್ಟ್ರಗಳಿಂದ ಫಂಡಿಂಗ್ ಆಗ್ತಾ ಇದೆ, ಇಸ್ಲಾಮಿಕ್ ರಾಷ್ಟ್ರಗಳಿಂದ ವೆಪನ್ಗಳು ಬರ್ತಾ ಇದೆ. ಆದರೆ ಅವರ ಉದ್ದೇಶ ಏನು ಅಂತ ಹೇಳಿದರೆ ಇಸ್ಲಾಮಿಕ್ ವ್ಯವಸ್ಥೆಯನ್ನು ಇಡೀ ಪ್ರಪಂಚಕ್ಕೆ ಹರಡುವುದು ಅಂತ ಹೇಳಿ. ಸಾಧಾರಣ ಒಂದು 20-30% ಭಾಗದಲ್ಲಿ ಇಸ್ಲಾಮಿಕ್ ಕಂಟ್ರಿಗಳಿವೆ, ಆಯಿತಾ. ಬಾಕಿದ ಜಾಗದಲ್ಲಿ ಕ್ರಿಶ್ಚಿಯನ್ ಕಂಟ್ರಿಗಳಿವೆ, ಯಹೂದಿಗಳ ಕಂಟ್ರಿಗಳಿವೆ. ಭಾರತದಂತೆ ಇರೋದು ಒಂದೇ ಹಿಂದೂಗಳಿಗೆ. ನೇಪಾಳ ಸಹ ಹಿಂದೂಗಳದಾದರೆ ಹಿಂದೂಗಳಿಂದ ಬೇರೆ ಧರ್ಮ, ಶ್ರೀಲಂಕಾ ಸಹ ಬೇರೆ ಬೌದ್ಧ ಧರ್ಮಕ್ಕೆ ಸೇರಿದ್ದು. ಹಿಂದೂಗಳಿಗಂತ ಇರೋದು ಭಾರತ ಮಾತ್ರ. ಇಸ್ಲಾಮಿಗೆ ಬೇರೆ ಬೇರೆ ಕಂಟ್ರಿಗಳಿವೆ. ಪಾಕಿಸ್ತಾನವು ಇಸ್ಲಾಮಿಕ್ ಕಂಟ್ರಿ, ಬಾಂಗ್ಲಾವು ಇಸ್ಲಾಮಿಕ್ ಕಂಟ್ರಿ, ಟರ್ಕ್ ಇಸ್ಲಾಮಿಕ್ ಕಂಟ್ರಿ. ಅದರಿಂದಾಗಿ ಇಂಥ ಬೇರೆ ಬೇರೆ ಕಂಟ್ರಿಗಳಿವೆ. ಅದು ಅವರ ಉದ್ದೇಶ ಬೇರೆ ಬೇರೆ. ಭಾರತವನ್ನು ಬಗ್ಗು ಬಡಿಯುವುದು ಏಕಮಾತ್ರ ಉದ್ದೇಶ ಅಲ್ಲ. ಭಾರತದೊಂದಿಗೆ ಇತರ ಕ್ರಿಶ್ಚಿಯಾನಿಟಿಯ ಕಂಟ್ರಿಗಳ ಮೇಲೂ ಅವರ ದಾಳಿ ಇದೆ. ಇಲ್ಲರೂ ಹೋಗಿ ಅಮೇರಿಕಕ್ಕೆ ಯಾಕೆ ದಾಳಿ ಮಾಡಬೇಕು? ಅಮೇರಿಕಕ್ಕೆ ದಾಳಿ ಮಾಡಿದ್ದು ಸಹ ಅದೇ ಉದ್ದೇಶದಿಂದಲ್ಲ. ಆ ದಾಳಿ ಮಾಡಿದ ದಾಳಿಕೋರ ಬಂದು ಅಡಗಿ ಕೂತದ್ದು ಪಾಕಿಸ್ತಾನದಲ್ಲೇ ಅಲ್ವಾ? ಪಾಕಿಸ್ತಾನದ ಅಬ್ಬಟಬಾದಿನಲ್ಲೇ ಮನೆಯಲ್ಲಿ ಅಡಗಿ ಕೂತಿದ್ದಲ್ವಾ? ಅಲ್ಲಿಗೆಲ್ಲ ಅಮೇರಿಕದವರು ಹುಡುಕಿ ತಂದು ಅವ್ರನ್ನ ಎತ್ಕೊಂಡು ಹೋಗಿ ಹೊಡೆದದ್ದು, ಹೊಡೆದು ಮತ್ತು ಹೆಣವನ್ನೇ ಎತ್ಕೊಂಡು ಹೋದದ್ದು ಅವರು ಅಮೇರಿಕದವರು. ಅಲ್ಲಿವರೆಗೆ ಪಾಕಿಸ್ತಾನಕ್ಕೆ ಗೊತ್ತೇ ಇರಲಿಲ್ಲ, ಅವ ಅಲ್ಲಿ ಇದ್ದಾನೆ ಅಂತ ಗೊತ್ತಿತ್ತು. ಆದರೆ ಅಮೇರಿಕ ತಂದು ಬಂದು ದಾಳಿ ಮಾಡುವವರೆಗೆ ಗೊತ್ತಾಗಲಿಲ್ಲ. ಅದರಿಂದಾಗಿ ಅದರ ರಕ್ಷಣಾ ವ್ಯವಸ್ಥೆ ಅಷ್ಟು ಪ್ರಬಲವಾಗಿಲ್ಲ ಅನ್ನೋದನ್ನು ಸೂಚಿಸ್ತದೆ. ಸರ್, ಈಗ ನಿನ್ನೆ ನಡೆದಂಥ ಆಪರೇಷನ್ ಸಿಂಧೂರ ದಾಳಿ ಮುಂದಿನ ದಿನಗಳಲ್ಲಿ ಯಾವುದೇ ದೇಶ ನಮ್ಮ ವಿರುದ್ಧ ಕೆಣಕಿದರೆ ಒಂದು ತಕ್ಕ ಉತ್ತರ ಆಗ್ಬೋದಾ ಅಂತ? ಅಲ್ಲ, ಬೇರೆ ಯಾವ ದೇಶಗಳು ಭಾರತದೊಂದಿಗೆ ಕೆಣಕಲಿಕ್ಕೆ ಬರೋದಿಲ್ಲ. ನಮಗೆ ಇರುವಂತಹ ಕೆಣಕುವ ಒಂದು ಇರೋದು ಆ ಕಡೆಯಿಂದ ಪಾಕಿಸ್ತಾನ, ಈ ಕಡೆಯಿಂದ ಬಾಂಗ್ಲಾ, ಮೇಲ್ಗಡೆಯಿಂದ ಚೀನಾ ಬಿಟ್ಟರೆ ಬೇರೆ ಬರೋದಿಲ್ಲ ದೇಶಗಳು ನಮಗಿಂತ ದೂರ ಇದ್ದಾವೆ. ಮತ್ತು ಬೇರೆ ದೇಶಗಳ ಮಧ್ಯದ ಇರುವಂಥ ಸಂಬಂಧಗಳು ಅತ್ಯುತ್ತಮವಾಗಿದೆ. ಈ ಸಂದರ್ಭದಲ್ಲಿ ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಭಾರತದೊಟ್ಟಿಗೆ ನಿಂತಿದೆ. ಬಹುತೇಕ ರಾಷ್ಟ್ರಗಳು ನಾವು ಭಾರತದೊಟ್ಟಿಗೆ ಇದ್ದೇವೆ ಅಂತೇಳಿ. ಇಸ್ಲಾಮಿಕ್ ರಾಷ್ಟ್ರಗಳು ಭಾರತದೊಟ್ಟಿಗೆ ನಿಂತಿದೆ.
ಅದು ವಿಶೇಷವಾಗಿರುವುದು. ಇಸ್ಲಾಮಿಕ್ ರಾಷ್ಟ್ರಗಳು ಭಾರತದೊಟ್ಟಿಗೆ ನಿಂತಿದೆ, ರಷ್ಯಾ ಭಾರತದೊಟ್ಟಿಗಿದೆ, ಜಪಾನ್ ಭಾರತದೊಟ್ಟಿಗಿದೆ. ಚೀನಾ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ತದೆ ಹೊರತು ಪಾಕಿಸ್ತಾನಕ್ಕೆ ಅದು ಸಪೋರ್ಟ್ ಮಾಡೋದಿಲ್ಲ. ಪಾಕಿಸ್ತಾನ ಮತ್ತು ಚೀನಾದ ಮಧ್ಯೆ ಕೆಲವೊಂದು ವ್ಯಾವಹಾರಿಕ ಸಂಬಂಧಗಳಿವೆ, ಅದು ಮುಂದುವರಿಬೋದೇ ಹೊರತು ಮತ್ತೆ ಅದು ಸಪೋರ್ಟ್ ಮಾಡೋದಿಲ್ಲ. ಆದರೆ ಮಿಕ್ಕೆಲ್ಲ ರಾಷ್ಟ್ರಗಳು ಭಾರತದ ಒಟ್ಟಿಗೆ ಇದೆ. ಇದು ಪೂರ್ಣ ಪ್ರಮಾಣದ ಯುದ್ಧ ಆದರೆ, ಇದೇನು ಪೂರ್ಣ ಪ್ರಮಾಣದ ಯುದ್ಧ ಆಗೋದಿಲ್ಲ. POKಯನ್ನು ವಶಪಡಿಸಿಕೊಳ್ಳುವವರೆಗೆ ಈ ಯುದ್ಧ ಮುಂದುವರಿತದೆ. POKಯನ್ನು ವಶಪಡಿಸಿಕೊಂಡ ನಂತರ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಇದೊಂದು ಕದನ ವಿರಾಮ ಘೋಷಣೆ ಆಗುತ್ತೆ. ಅದ ನಂತರ POKಯಲ್ಲಿ ಜನಮತ ಗಣನೆ ಆಗುತ್ತೆ. POK ಯಾರಿಗೆ ಸೇರಬೇಕು ಅಂತ ಹೇಳಿ ಒಂದು ಸರ್ವೆ ಆಗುತ್ತೆ. ಅದು ಭಾರತದ ನೇತೃತ್ವದಲ್ಲೇ ನಡೀತದೆ, ಇಲ್ಲದೆ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ನಡೀಬೋದು. ಯಾಕಂತ ಹೇಳಿದರೆ ಬೇರೆ ಬೇರೆ ದೇಶಗಳಲ್ಲಿ ಆಂತರಿಕ ಸಮಸ್ಯೆಗಳು ಸಂಭವಿಸಿದ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಸೂಚನೆಯಂತೆ ಶಾಂತಿ ಪಾಲನಾ ಪಡೆ ಅಂತ ಹೋಗಿರುವುದು ಭಾರತದಿಂದಲೇ, ಬೇರೆ ಬೇರೆ ದೇಶಗಳಿಂದಲ್ಲ. ಭಾರತದಿಂದಲೇ ಶಾಂತಿ ಪಾಲನಾ ಪಡೆಗಳನ್ನು ಕಳಿಸಿರೋದು ಬೇರೆ ಬೇರೆ ದೇಶಗಳಿಗೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ. ಈಗ ನಾಳೆ ಏನು ಪಾಕಿಸ್ತಾನಕ್ಕೇನು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಬರುವುದಿಲ್ಲ ಭಾರತದ ವಿರುದ್ಧ ಹೋರಾಟ ಮಾಡಲಿಕ್ಕೆ. ಅದರಿಂದಾಗಿ ಬೇರೆ ಬೇರೆ ದೇಶಗಳಲ್ಲಿ ಶಾಂತಿಯನ್ನು ಕಾಪಾಡುವಂತಹ ಮಹತ್ವದ ಕಾರ್ಯದಲ್ಲಿ ಭಾರತೀಯ ಪಡೆಗಳು ಎಷ್ಟು ಕೆಲಸ ಮಾಡಿದ್ದವು ಅದು ಎಲ್ಲವೂ ವಿಶ್ವಸಂಸ್ಥೆಯ ಅರಿವಿಗೆ ಇದೆ. ಆದ್ದರಿಂದ ಭಾರತದ ವಿರುದ್ಧ ವಿಶ್ವಸಂಸ್ಥೆ ಹೋಗಲಿಕ್ಕೆ ಆಗೋದಿಲ್ಲ. ವಿಶ್ವಸಂಸ್ಥೆಯಲ್ಲಿ ವೀಟೋ ಪವರ್ ಒಂದು ಬೇಕು ಅಂತ ಹೇಳಿ ಭಾರತದ ಒತ್ತಡ ಇದ್ದರೂ ಸಹ ಅದನ್ನು ಕೊಡಬಾರ್ದು ಅಂತ ಹೇಳುವುದೇ ಹೊರತು ಚೀನಾ ಅಡ್ಡಗಾಲಾಗ್ತಾ ಇದೆ ಹೊರತು ಬೇರೆ ಯಾವ ದೇಶಗಳು ಅದಕ್ಕೆ ಅಡ್ಡಗಾಲಾಗ್ತಾ ಇಲ್ಲ. ಯಾವಾಗ ವೀಟೋ ಪವರ್ ಬರ್ತದೆ ಭಾರತಕ್ಕೆ, ಆ ಸಂದರ್ಭದಲ್ಲಿ ಸುರಿಗೆ ಹೊಡೆತ ಬೀಳುವುದೇ ಚೀನಾಕ್ಕೆ ಮತ್ತು ಪಾಕಿಸ್ತಾನಕ್ಕೆ. ಅದು ಅವರಿಗೆ ಸಹ ಗೊತ್ತಿದೆ. ವಿಶ್ವಸಂಸ್ಥೆಯಲ್ಲಿ ಆ ಪವರು ಭಾರತಕ್ಕೆ ಬಂದರೆ ಭಾರತ ನಮ್ಮ ವಿರುದ್ಧ ಯಾವುದಾದ್ರೂ ಒಂದು ಕ್ರಮ ಕೈಗೊಳ್ಬೋದು ಅಂತೇಳಿ, ಅದಕ್ಕಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಅದು ರಾಜತಾಂತ್ರಿಕವಾಗಿ ಕೆಲವೊಂದು ಪದ್ಧತಿಗಳಿರ್ತವೆ, ಆ ರೀತಿಯಾಗಿ ಹೋಗ್ತದೆ. ಈ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಯುದ್ಧ ಆದರೆ ಏನು ಮಾಡಬೇಕು ಎನ್ನುವ ವಿಚಾರದಲ್ಲಿ ಮಾಕ್ ಡ್ರಿಲ್ ಅಂತೇಳಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕೆಲವು ಇವತ್ತು ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ದಾರೆ. ಈ ಮಾಕ್ ಡ್ರಿಲ್ ಅಂದರೆ ಯುದ್ಧಕಾಲೀ ಶಸ್ತ್ರಾಭ್ಯಾಸ ಅಂತ ನಾವು ಏನು ಹೇಳ್ತೇವೆ, ಆ ಶಸ್ತ್ರಾಭ್ಯಾಸವನ್ನು ಜನರಿಗೆ ಅರಿವು ಮೂಡಿಸುವುದು. ಯಾಕಂತ ಹೇಳಿದರೆ 71ರ ನಂತರ ಹುಟ್ಟಿದವರಿಗೆ ಯುದ್ಧದ ಅನುಭವ ಇಲ್ಲ. ಅಂದರೆ ಸುಮಾರು 50 ವರ್ಷಕ್ಕಿಂತ ಕೆಳಗೆ ಇರುವವರಿಗೆ ಯುದ್ಧದ ಅನುಭವ ಇಲ್ಲ. 50ಕ್ಕಿಂತ ಮೇಲೆ 55-60 ವರ್ಷದ ಪ್ರಾಯದವರಿಗೆ ಯುದ್ಧದ ಅನುಭವ ಇದೆ. ಆ ಸಂದರ್ಭದಲ್ಲಿ ಏನಾಗಿತ್ತು ಎನ್ನುವುದನ್ನು ನೆನಪಿರ್ಬೋದು. ಹಾಗಾದ್ರೆ ಸುಮಾರು ಒಂದು 5-6 ವರ್ಷದ ಪ್ರಾಯದವರಿಗೆ ಒಂದು ನೆನಪಿರ್ಬೋದು. ಆಗಿನ ಸಂದರ್ಭಗಳೇ ಬೇರೆ, ಈಗಿನ ಸಂದರ್ಭಗಳೇ ಬೇರೆ. ಆಗ ಭಾರತ ಇಷ್ಟು ಮುಂದುವರೆದಿರಲಿಲ್ಲ, ಇಷ್ಟು ಸ್ಥಾವರಗಳಿರಲಿಲ್ಲ, ಇಷ್ಟು ಉಷ್ಣವಿದ್ಯುತ್ ಸ್ಥಾವರಗಳಿರಲಿಲ್ಲ, ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ, ಇಷ್ಟೊಂದು ಸಿಟಿಗಳಿರಲಿಲ್ಲ. ಆದಷ್ಟು ಕೆಲವೇ ಪ್ರಮುಖ ನಗರಗಳಿತ್ತು ಹೊರತು ಈಗ ಅಂಥ ನಗರಗಳ ಸಂಖ್ಯೆ ದುಪ್ಪಟ್ಟಲ್ಲ 4 ಪಟ್ಟು ಏರಿಕೆಯಾಗಿದೆ. ಹಿಂದೆ ಮಂಗಳೂರು ಮಾತ್ರ ಇತ್ತು, ಈಗ ಮಂಗಳೂರಿಗೆ ಸರಿಸಮಾನವಾಗಿ ತೊಕ್ಕೊಟ್ಟು ಉಳ್ಳಾಲ ಬೆಳೆದಿದೆ. ಅದೇ ಮಂಗಳೂರಿಗೆ ಸರಿಸಮಾನವಾಗಿ ಸುರತ್ಕಲ್ ಬೆಳೆದಿದೆ, ಮುಲ್ಕಿ ಬೆಳೆದಿದೆ, ಕಿನ್ನಿಗೋಳಿ ಬೆಳೆದಿದೆ, ಬಜ್ಪೆ ಬೆಳೆದಿದೆ. ಆಗ ಕೇವಲ ಮಂಗಳೂರು ಮಾತ್ರ ಇತ್ತು, ಅದೆಲ್ಲ ಹಳ್ಳಿ ಪ್ರದೇಶಗಳಾಗಿತ್ತು. ಅಂದಾಜಾಯ್ತಲ್ಲ. ಹಾಗೆ ಈ ದೇಶವು 71ರ ಯುದ್ಧದ ಸಂದರ್ಭದಲ್ಲಿ ಈ ಮುನ್ನೆಚ್ಚರಿಕಾ ಕ್ರಮಗಳನ್ನು ಜನರಿಗೆ ವಿವರಿಸಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಇಂಥ ವ್ಯವಸ್ಥೆಗಳು, ಈಗಿನ ವ್ಯವಸ್ಥೆಗಳು ಇರಲಿಲ್ಲ. ವಿದ್ಯುತ್ ಶಕ್ತಿಯ ಪೂರೈಕೆ ಎಲ್ಲ ಕಡೆಗಳಲ್ಲಿ ಇರಲಿಲ್ಲ, ಹಳ್ಳಿಗಳಲ್ಲಿ ವಿದ್ಯುತ್ ಶಕ್ತಿ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಆಧುನಿಕ ವ್ಯವಸ್ಥೆಗಳು ಬರಲಿಲ್ಲ.
ಕೆಲವೊಂದು ಈಗ ನೌಕಾನೆಲೆಗಳಿರ್ಬೋದು, ವಿದ್ಯುತ್ ಸ್ಥಾವರಗಳಿರ್ಬೋದು, ಆ ಸಂದರ್ಭದಲ್ಲಿ ಇರಲಿಲ್ಲ. ಅದರಿಂದ ಅದನ್ನೆಲ್ಲ ರಕ್ಷಿಸಿಕೊಳ್ಳುವಂಥ ಪ್ರಯತ್ನ ಸಂದರ್ಭವೂ ಆಗಿರಲಿಲ್ಲ. ಸರ್, ಈಗ ಈ ಇಂಡಿಯಾ ಪಾಕಿಸ್ತಾನ ಯುದ್ಧದಿಂದ ಈ ಭಾರತ ಅದರ ಆರ್ಥಿಕ ಸ್ಥಿತಿ ಹೇಗೆ ಆಗ್ಬೋದು? ಪಾಕಿಸ್ತಾನದ ಕತೆ ಏನು ಅಂತ ನೋಡಿ, ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಅಧೋಗತಿಗೆ ಇಳಿದಿದೆ. ಯಾಕಂತ ಹೇಳಿ ಅದು ಈಗಲೇ ಮೇಲೆ ಏರದಂಥ ಪರಿಸ್ಥಿತಿಯಲ್ಲಿ ಇದೆ. ಅದರ ರೂಪ ಮೌಲ್ಯವು ಅಷ್ಟಂತ ಕನಿಷ್ಠ ಮಟ್ಟದಲ್ಲಿದೆ. ಮತ್ತು ಅವರು ಆ ರೀತಿಯ ಜೀವನಕ್ಕೆ ಹೊಂದಿಕೊಂಡಿದ್ದಾರೆ, ಆ ರೀತಿಯ ಜೀವನಕ್ಕೆ ಹೊಂದಿಕೊಂಡ ಹಾಗಿದೆ. ಮತ್ತು ಅದನ್ನು ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿಯ ಸರ್ವಾಧಿಕಾರಿ ಸರಕಾರವೂ ಉಳಿಯುವುದಿಲ್ಲ, ಅಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಸರಕಾರವೂ ಉಳಿಯುವುದಿಲ್ಲ, ಮಿಲಿಟರಿ ಆಡಳಿತವೂ ಅಲ್ಲಿ ಉಳಿಯುವುದಿಲ್ಲ. ಯಾವುದೇ ಸರ್ಕಾರ ಅಲ್ಲಿ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ. ಅಂಥ ಒಂದು ದೇಶ. ನಾವು ಅದನ್ನು ಬಿಕಾರಿ ದೇಶ ಅಂತ ಹೇಳ್ತೇವೆ. ಎಲ್ಲ ಸಾಲ ಮಾಡ್ಕೊಂಡು ಇರ್ತದೆ. ಆದರೆ ಭಾರತದ ಪರಿಸ್ಥಿತಿ ಆಗಲ್ಲ. ಭಾರತ ಮುಂದುವರಿಯುತ್ತಿರುವಂಥ ರಾಷ್ಟ್ರ. ಔದ್ಯೋಗಿಕವಾಗಿ ಭಾರತ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರುವಂಥ ದೇಶ. ಇಂತಹ ದೇಶದ ಒಂದಿಗೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರುವಂತಹ ದುಸ್ಸಾಹಸವನ್ನು ಪಾಕಿಸ್ತಾನ ಯಾಕೆ ಮಾಡ್ತದಂತ ಹೇಳಿದರೆ, ಆ ದೇಶಕ್ಕೆ ಒಂದು ನಂಬಿಕೆ ಇರುವುದು ನಮ್ಮ ಪರವಾಗಿ ಬೇರೆ ಇಸ್ಲಾಮಿಕ್ ರಾಷ್ಟ್ರಗಳು ಬರ್ತವೆ ಅಂತೇಳಿ. ಯಾಕಂದರೆ ಬಹುತೇಕ ಇಸ್ಲಾಮಿಕ್ ರಾಷ್ಟ್ರಗಳು ಸಂಪದ್ಭರಿತ ರಾಷ್ಟ್ರಗಳು. ಅದು ಈ ಆಯಿಲ್ ಬಿಸ್ನೆಸ್ನಿಂದಾಗಿ ಸಂಪದ್ಭರಿತ ರಾಷ್ಟ್ರ ನಮ್ಮ ಸಹಾಯಕ್ಕೆ ಬರ್ತದೆ ಎನ್ನುವಂಥ. ಆದರೆ ಅಷ್ಟೂ ರಾಷ್ಟ್ರಗಳೊಂದಿಗೆ ಭಾರತ ಒಳ್ಳೆಯ ಸಂಬಂಧವನ್ನು ಹೊಂದಿದೆ. ಅದು ಕೇವಲ ಒಂದು ಧರ್ಮದ ವಿಚಾರದಲ್ಲಿ ಒಂದು ದೇಶವನ್ನು ಸಪೋರ್ಟ್ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ. ಧಾರ್ಮಿಕವಾಗಿ ನಾವು ನಮ್ಮ ಧರ್ಮದವರು, ನಮ್ಮ ಇವರು ಅಂತ ಹೇಳಿಕೊಂಡು ಸಪೋರ್ಟ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಅವರಿಗೂ ಸಹ ಅವರ ದೇಶದ ಆರ್ಥಿಕ ಪ್ರಗತಿಯ ಬಗ್ಗೆ ಕಾಳಜಿ ಇರುವಂಥದ್ದು. ಯಾಕಂದರೆ ಯಾರೇ ಸಪೋರ್ಟ್ ಮಾಡುವುದಿದ್ರು ನಮ್ಮಿಂದ ಸರಿಸಮರಾದವರಿಗೆ ಸಪೋರ್ಟ್ ಮಾಡಬೇಕು, ಇಲ್ಲಿಂದ ನಮ್ಮಿಂದ ಉತ್ತಮರಾದವರಿಗೆ ಸಪೋರ್ಟ್ ಮಾಡಬೇಕು. ಏನಾದರೂ ನಮ್ಮ ದೇಶಕ್ಕೆ ಒಳಿತಾಗ್ಬೋದು ಅಂತ ಹೇಳಿ. ಈಗ ಅವರು ಭಾರತದಂಥ ದೇಶಕ್ಕೆ ಸಪೋರ್ಟ್ ಮಾಡ್ತಾ ಹೋದರೆ ಭಾರತದಿಂದ ಆಗುವಂತಹ ಪ್ರಯೋಜನಗಳೇನು, ನಮಗೆ ಭಾರತದಿಂದ ಯಾವೆಲ್ಲ ಅನುಕೂಲಗಳಾಗ್ಬೋದು, ಇದನ್ನೆಲ್ಲ ಆಲೋಚನೆ ಮಾಡ್ತಾರೆ. ಆದ್ದರಿಂದಾಗಿ ಇಸ್ಲಾಮಿಕ್ ರಾಷ್ಟ್ರಗಳು ಆದರೂ ಸಹ ಅವರು ಭಾರತವನ್ನು ಬಿಟ್ಟುಕೊಡುವುದಿಲ್ಲ. ಬೇರೆ ಬೇರೆ ರೀತಿಯ ಸಂಬಂಧಗಳಿರ್ತವೆ. ಕೇವಲ ಒಂದು ಉದ್ಯೋಗದ ವಿಚಾರದಲ್ಲ, ಒಂದು ಸಹಾಯದ ವಿಚಾರದಲ್ಲಿ ಅಲ್ಲ, ಎಲ್ಲ ರೀತಿಯಲ್ಲೂ ಭಾರತ ಬೆಂಗಾವಲಾಗಿ ನಿಲ್ತದೆ ಅಂತೇಳಿ. ಯಾಕೆ ಅಫ್ಘಾನಿಸ್ತಾನ ಸರ್ಕಾರಕ್ಕೆ ಭಾರತ ಸಹಾಯ ಮಾಡಲಿಲ್ವಾ? ಮಾಡಿದೆ. ಅದು ತಾಲಿಬಾನ್ ಸರ್ಕಾರ ಅಲ್ವಾ? ಮಾಡಿದೆ. ಯಾಕಂದರೆ ಅಲ್ಲಿ ಆ ರಾಷ್ಟ್ರವನ್ನು ಅವರು ಕಟ್ಟಬೇಕಿತ್ತು, ಅಫ್ಘಾನಿಸ್ತಾನವನ್ನು. ಅಂಥ ತಾಲಿಬಾನ್ ಸರ್ಕಾರಕ್ಕೆ ಭಾರತ ಆರ್ಥಿಕ ನೆರವನ್ನು ನೀಡಿದೆ ಅಂತಾದರೆ ಅದು ದೂರಗಾಮಿ ಪರಿಣಾಮವನ್ನು ಬಿಡ್ತದೆ. ಆದ್ದರಿಂದಾಗಿ ಪಾಕಿಸ್ತಾನದ ಮೇಲೆ ಮಾಡುವಂಥ ಯುದ್ಧ ಇದು ಹೆಚ್ಚು ದಿನ ಹೋಗುವುದಿಲ್ಲ. ಯಾಕಂತ ಹೇಳಿ ಪಾಕಿಸ್ತಾನಕ್ಕೆ ಬೇರೆ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಬೆಂಬಲ ಸಿಗುವುದಿಲ್ಲ. ಆಗ ತನ್ನಿಂತಾನೇ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮೊರೆ ಹೋಗಬೇಕು, ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಗೆ ಬರಬೇಕು. ಆ ಸಂದರ್ಭದಲ್ಲಿ ಭಾರತ ತನ್ನ ಬೇಡಿಕೆಯನ್ನು ಇಡಬೇಕು. ಪಾಕಿಸ್ತಾನದಿಂದ ನನಗೇನೆಲ್ಲ ತೊಂದರೆಯಾಗಿದೆ, ಎಷ್ಟು ಮಂದಿ ನಾಗರಿಕರು ನಮ್ಮ ಸತ್ತಿದ್ದಾರೆ, ಎಷ್ಟು ಮಂದಿ ಸೈನಿಕರು ಸತ್ತಿದ್ದಾರೆ, ಇದೆಲ್ಲವೂ ಆಗಿರುವುದು ಪಾಕಿಸ್ತಾನದಿಂದ. ನಮ್ಮ ಹತ್ರ ದಾಖಲೆಗಳಿವೆ, ಅದು ಇಲ್ಲಂತ ಅವರು ಹೇಳಿ ಎನ್ನುವಂತಹ ಪ್ರಶ್ನೆಗಳು ಮೂಡ್ತದೆ. ಇಂತಹ ಸಂದರ್ಭದಲ್ಲಿ ಒಂದು ಶಾಂತಿ ಒಪ್ಪಂದ ಆಗುತ್ತೆ, ಯುದ್ಧ ವಿರಾಮ ಆಗುತ್ತೆ. ಆ ಯುದ್ಧ ವಿರಾಮ ಆಗುವಾಗ ಈ ಹಿಂದೆ ಯಾವ ಪರಿಸ್ಥಿತಿಯಲ್ಲಿತ್ತು, ಈ ಸಮಸ್ಯೆ ಅಲ್ಲಿ ಸೃಷ್ಟಿಯಾಗಿರುವುದು POKಯಿಂದ. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅಲ್ಲಿಯೇ ಸಮಸ್ಯೆ ಸೃಷ್ಟಿಯಾಗುವುದು.
ಆದ್ದರಿಂದ ಆ ಸಮಸ್ಯೆಯನ್ನು ಕ್ಲಿಯರ್ ಮಾಡಿದರೆ ಮತ್ತೆ ಸಮಸ್ಯೆ ಇರೋದಿಲ್ಲ. ಭಾರತದ ಗಡಿ POKಯನ್ನು ಸೇರಿಸಿ ಪಾಕಿಸ್ತಾನ ಗಡಿಗೆ ಹೋಗ್ತದೆ, ಪುನಃ 47ರ ಗಡಿ ನಿಯಮ ಬರುತ್ತೆ, ಆ ಒಪ್ಪಂದ ಮರುಜಾರಿ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಿಮಗೆ ಬಾಂಗ್ಲಾದ ಒಳನುಸುಳಿಕೆ ನಿಲ್ತದೆ. ಈ ದೇಶದ ಒಳಗೆ ಈಗ ಜಾತಿ ಗಣತಿ ಜನಗಣತಿ ಆಗುವ ಸಂದರ್ಭದಲ್ಲಿ ಇಲ್ಲಿ ಇರುವಂಥ ನುಸುಳುಕೋರರು ಹೊರದಬ್ಬುವಂಥ ಸಂದರ್ಭದಲ್ಲಿ ಅಲ್ಲಿ ಗಡಿ ರೇಖೆಗಳನ್ನು ಗಟ್ಟಿ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಅದರಿಂದಾಗಿ ದೇಶದ ಭದ್ರತೆಯ ವಿಚಾರದಲ್ಲಿ ಯಾವುದೇ ರಾಜ್ಯವನ್ನು ಈ ಸರ್ಕಾರ ಮಾಡುವುದಿಲ್ಲ. ಸರ್, ಈಗ ಮಾಕ್ ಡ್ರಿಲ್ ಅಂತ ಹೇಳ್ತಾನೆ, ಆಪರೇಷನ್ ಸಿಂಧೂರ ಅಂತ ಹೇಳಿ ಒಂದು ಘೋರ ದಾಳಿಯನ್ನು ಮಾಡಿರುವಂತಹ ಭಾರತ ನಮ್ಮ ವಿರುದ್ಧ ಸೆಣಸಾಡಿದ್ರೆ ಏನಾಗುತ್ತೆ ಅಂತ ಒಂದು ಪಾಕ್ಗೆ ಟ್ರೈಲರ್ ತೋರಿಸಿದಾಗೆ ಆಗಿದೆಯಾ? ಅಲ್ಲ, ಇದಕ್ಕಿಂತ ಮೊದಲೇ ಪಾಕಿಸ್ತಾನಕ್ಕೆ ಭಾರತ ತನ್ನ ಸಾಮರ್ಥ್ಯ ಏನಂತ ತೋರಿಸಿದೆ, ಇಲ್ಲಂತೇನಿಲ್ಲ. ಇದಕ್ಕೆ ಟ್ರೈಲರ್ ತೋರಿಸ್ಬೇಕಂತ ಏನಿಲ್ಲ. ಅದು ಪಾಕಿಸ್ತಾನದಂಥ ದೇಶಕ್ಕೆ ಟ್ರೈಲರ್ ತೋರಿಸ್ಬೇಕಂತ ನಾವು ಎದುರಿಸುವುದು ಅಲ್ಲ. ಆದರೆ ಯುದ್ಧದ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು, ನಾವು ನಮ್ಮ ಪ್ರಜೆಗಳನ್ನು ಕಾಪಾಡಿಕೊಳ್ಳಬೇಕು. ಇಲ್ಲಿ ನಮ್ಮಲ್ಲಿ ಪ್ರಜೆಗಳಿಗೆ ಎಲ್ಲೂ ಬಂಕರ್ ವ್ಯವಸ್ಥೆಗಳಿಲ್ಲ. ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಳ್ಬೇಕು, ಬೇರೆ ಎಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಯುದ್ಧದ ಸಂದರ್ಭದಲ್ಲಿ ನಾಗರಿಕರನ್ನು ಬಂಕರಿಗೆ ಹೋಗಿ ಅಂತ ಹೇಳಿ ಸೈನ್ಯ ಮಾಡ್ತಾರೆ. ಈಗ ಇಸ್ರೇಲಲ್ಲಿದೆ, ಆ ಸೈನ್ಯ ಆದ ಕೂಡಲೇ ಹೋಗಿ ಬಂಕರ್ ಒಳಗೆ ಕೂತ್ಕೊಳ್ಬೇಕು. ಇಲ್ಲಿ ಆ ವ್ಯವಸ್ಥೆ ಇಲ್ಲ. ನೀವು ಆದರೆ ಆ ನಾಗರಿಕರ ವಾಸ್ತವ್ಯದ ಜಾಗಗಳಿಗೆ ಶತ್ರು ಸೇನೆ ಬಾರದಾಗೆ ತಡೆಯುವಂಥ ಸಾಮರ್ಥ್ಯ ನಮ್ಮಲ್ಲಿದೆ. ಆದ್ದರಿಂದಾಗಿ ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋದು. ಈಗ ಮಾಕ್ ಡ್ರಿಲ್ ಮಾಡೋದು ಯಾಕಂತ ಹೇಳಿದ್ರೆ ಜನರಿಗೆ ಹೆದರಿಕೆ ಆಗಬಾರ್ದು ಅಂತ. ಮಾಕ್ ಡ್ರಿಲ್ ಮಾಡೋದು ಅದೇ ಉದ್ದೇಶಕ್ಕೆ ಬಿಟ್ಟರೆ ಮತ್ತೆ ಯಾವುದಕ್ಕಲ್ಲ. ನಿಮಗೆ ಮಾಕ್ ಡ್ರಿಲ್ ಅಂತ ಮಾಡೋದು ಪರಿಸ್ಥಿತಿ ಹೇಗಿರ್ತದೆ ಅಂತೇಳಿ ಎಲ್ಲ ಕತ್ತಲಾಗಿರ್ತದೆ, ಲೈಟ್ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಲಾಗುತ್ತದೆ. ಆಯಿತಾ? ಮನೆಯೊಳಗೆ ನಿಮಗೆ ಇನ್ವರ್ಟರ್ ಇದ್ದರೆ ನೀವು ಮನೆಯೊಳಗೆ ಇದು ಮಾಡ್ಬೋದು. ಇಡೀ ಹೊರಗೆ ಕತ್ತಲಿರ್ತದೆ. ಯಾಕಂತ ಹೇಳಿದರೆ ಬೇರೆ ಯಾವುದೇ ಲೈಟ್ಗಳು ಇರುವುದಿಲ್ಲ. ವಾಯುಮಾರ್ಗದಿಂದ ದಾಳಿಗಳಾಗುವಂಥ ಸಂದರ್ಭದಲ್ಲಿ ನಿಮಗೆ ನಾಗರಿಕ ಸಮಾಜ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ, ಎಲ್ಲಿ ಉದ್ಯಮಗಳಿದೆ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಎಲ್ಲವೂ ಕತ್ತಲೆ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ಅಗಸದಲ್ಲಿ ಆಗುವಂಥ ಯುದ್ಧಗಳು ಬೇರೆ ದಿಕ್ಕಿನಲ್ಲಿ ನಡೀತಾ ಇರ್ತದೆ, ನಾಗರಿಕ ಸಮಾಜದ ಒಳಗೆ ಬರೋದಿಲ್ಲ. ಅದಕ್ಕಾಗಿ ನಿಮಗೆ ಕಣ್ಗಾವಲು ಇರ್ತದೆ, ಫೈಟರ್ ಜೆಟ್ಗಳು ಓಡಾಡ್ತಾ ಇರ್ತದೆ. ಕೇವಲ ಮಂಗಳೂರಿಗೆ ಬರ್ತಾರಂತ ಹೇಳಲಿಕ್ಕಿಲ್ಲ. ಇಲ್ಲಿಂದ ಸುಮಾರು 500 ಕಿಲೋಮೀಟರ್ ದೂರದಲ್ಲಿ ಫೈಟರ್ ಜೆಟ್ಗಳು ಅಡ್ಡ ಇರ್ತವೆ. ಅದರಿಂದಾಗಿ ಅಷ್ಟು ಪ್ರಬಲವಾದಂತಹ ಸೈನ್ಯ ಇದೆ ನಮ್ಮಲ್ಲಿ. ನೌಕಾಪಡೆ ಇದೆ, ವಾಯುಪಡೆ ಇದೆ, ಭೂಸೇನೆ ಇದೆ, ಎಲ್ಲವೂ ಇದೆ. ಈ ಭೂಸೇನೆಯ ಕೆಲಸಗಳು ಎಲ್ಲಿರ್ತದೆ ಅಂತೇಳಿ ಗಡಿಯಲ್ಲಿರ್ತದೆ. ಆದರೆ ವಾಯುಸೇನೆಯ ಕೆಲಸಗಳು ವಿವಿಧ ವಾಯು ನೆಲೆಗಳಲ್ಲಿ ಫೈಟರ್ ಜೆಟ್ಗಳು ರೆಡಿಯಾಗಿರ್ತದೆ. ಯಾವ ಫ್ಲೈಟನ್ನು ಎಲ್ಲಿಂದ ಟೇಕಫ್ ಮಾಡಿ ಎಲ್ಲಿಗೆ ಹೊಡಿಬೇಕು ಎನ್ನುವುದನ್ನು ಒಂದು ದಿಕ್ಕಲ್ಲಿ ಕೂತ್ಕೊಂಡು ಕಮಾಂಡಿಂಗ್ ಮಾಡ್ತಾರೆ. ಆ ಕಮಾಂಡಿಂಗ್ ಸೆಂಟರಲ್ಲಿ ಇರುವಂಥವರು ಅಷ್ಟೇ ಪರಿಣಿತ ಯುದ್ಧ ತಂತ್ರ ಗೊತ್ತಿದ್ದವರು ಇರ್ತಾರೆ. ನೀವು ಪೈಲಟೇ ಕೊಂಡೋಗಿ ವಿಮಾನವನ್ನು ಕೊಂಡೋಗಿ ಡಿಕ್ಕಿ ಹೊಡೆಯಿಸುವುದಲ್ಲ. ಪೈಲಟನ್ನು ಕಂಟ್ರೋಲ್ ಮಾಡುವಂಥ ಕಮಾಂಡ್ ಸೆಂಟರ್ ಅಂತ ಇದೆ. ಆ ಕಮಾಂಡ್ ಸೆಂಟರ್ ಇಡೀ ಯುದ್ಧವನ್ನು ಮಾಡ್ತಾ ಇರ್ತದೆ. ಕೇವಲ ನಾವು ಒಂದು 300 ಕೋಟಿ ರೂಪಾಯಿ ವೆಚ್ಚದ ಒಂದು ಫ್ಲೈಟನ್ನು ಕೊಂಡೋಗಿ ಇನ್ನೊಂದು ಫ್ಲೈಟಿಗೆ ಗುದ್ದಿ ಅದರಿಂದ 3 ಮಂದಿಯನ್ನು ಸಾಯಿಸಿ ಏನು ಸಾಧಿಸಲಿಕ್ಕೆ ಆಗೋದಿಲ್ಲ. ನಾವು ಹೊಡೆದ ಫ್ಲೈಟು ವಾಪಸ್ ಬರಬೇಕು, ತಿರುಗಿ ಪುನಃ ಸಿಡಿತಲೆಯನ್ನು ಇಟ್ಕೊಂಡು ಹೋಗ್ಬೇಕದು. ಆ ರೀತಿಯ ವ್ಯವಸ್ಥೆಗಳಿದೆ. ಒಂದು ವಾಯುನೆಲೆಯಿಂದ ಇನ್ನೊಂದು ವಾಯುನೆಲೆಗೆ, ಇನ್ನೊಂದು ವಾಯುನೆಲೆಯಿಂದ ಇನ್ನೊಂದು ವಾಯುನೆಲೆಗೆ ಅಲ್ಲೇ ಇದೆ. ಯಾಕಂದರೆ ನಮ್ಮಲ್ಲಿ ನೌಕಾಪಡೆಯಲ್ಲಿ ವಾಯುನೆಲೆಗಳಿವೆ. ನಮ್ಮ ಕಾರವಾರದಲ್ಲಿ ವಾಯುನೆಲೆ ಇದೆ, ನೌಕಾನೆಲೆಯಲ್ಲಿ. ಅಲ್ಲಿ ಸುಮಾರು 16 ಫೈಟರ್ ಜೆಟ್ಗಳಿವೆ.
ಇಡೀ ಉದ್ದದ ಕರಾವಳಿಯನ್ನು ಅದು ಕಾಯ್ತದೆ. ಅದನ್ನು ಕಮಾಂಡ್ ಸೆಂಟ್ರಿಂದ ಕಂಟ್ರೋಲ್ ಮಾಡ್ತಾರೆ. ಈ ರೀತಿ ಇವೆಲ್ಲ ವ್ಯವಸ್ಥೆಗಳಿವೆ. ಆದ್ದರಿಂದ ಯುದ್ಧ ಅಂತ ಹೇಳಿದ ಕೂಡಲೇ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಭೀತಿ ಅಗತ್ಯ ಇಲ್ಲ. ನಮ್ಮ ಮೇಲೆ ಬಾಂಬು ಬೀಳ್ತದೆ ಅಂತೇಳಿ ನಾವು ಹೆದರುವಂಥ ಪ್ರಶ್ನೆ ಇಲ್ಲ. ನಮ್ಮ ಮೇಲೆ ಬಾಂಬು ಬೀಳುವುದೂ ಇಲ್ಲ. ಈ ಹಿಂದೆ ನಡೆದಂಥ ಕೆಲವು ಯುದ್ಧಗಳಿವೆ, ಈಗ ನಡೆಯುತ್ತಿರುವಂಥ ಯುದ್ಧಗಳು, ಯುಕ್ರೇನ್ ಯುದ್ಧಗಳಿದೆ, ಯುದ್ಧ ಇದೆ. ಯುಕ್ರೇನ್ ಯುದ್ಧ ಆದ ಕೂಡಲೇ ಯುಕ್ರೇನ್ನಿಂದ ನಮ್ಮವ್ರನ್ನೆಲ್ಲ ನಾವು ಯಾಕೆ ಕರ್ಕೊಂಡು ಬಂದದ್ದು? ಯುಕ್ರೇನಿಗೆ ವಿದ್ಯಾಭ್ಯಾಸಕ್ಕಾಗಿ ಹೋದಂಥ ವಿದ್ಯಾರ್ಥಿಗಳನ್ನು ನಾವು ಕರ್ಕೊಂಡು ಬಂದದ್ದು ಯಾಕೆ ಅಂತ ಹೇಳಿದರೆ, ನೀವು ಅವರನ್ನು ಅಲ್ಲಿ ಅವರು ಭಯಪಡೋದು ಬೇಡ ಅಂಥೇಳಿ ಅವರನ್ನು ನಾವು ಕರ್ಕೊಂಡು ಬಂದದ್ದು. ಇನ್ನು ಪರಿಣಾಮ ಭೀಕರ ಆದರೆ ಅವರಿಗೆ ಮತ್ತೆ ಬರಲಿಕ್ಕೆ ಆಗದಿದ್ದರೆ ಸಮಸ್ಯೆ ಆಗುತ್ತೆ ಅಂತೇಳಿ. ಈಗ ಕುವೈಟ್ನ ಮೇಲೆ ವಾರ ಆದ ಸಂದರ್ಭದಲ್ಲಿ ಕುವೈಟ್ನಲ್ಲಿದ್ದಂಥ ನಮ್ಮ ಪ್ರಜೆಗಳನ್ನು ನಮ್ಮರು ಕರ್ಕೊಂಡು ಬಂದರು. ಅವರು ಬಂದರು, ಜೋರ್ಡಾನಿಗೆ ಬಂದರು, ಜೋರ್ಡಾನಿಂದ ಯಾವ್ಯಾವುದರಲ್ಲಿ ಟ್ರಕ್ಕಲ್ಲಿ ಬಂದರು, ರಿಕ್ಷಾದಲ್ಲಿ ಬಂದರು ಅಂತ ಹೇಳ್ತಾ ಇದ್ರು ಕೆಲವರು. ಆ ರೀತಿಯಾಗಿ ಬಂದವರು ಇದ್ದಾರೆ. ಯಾಕಂತ ಹೇಳಿದರೆ ಅವರಿಗೆ ಭಯ ಆಗಬಾರದು ಅಂತ. ಈಗ ಅಮೇರಿಕಾದಲ್ಲಿ ಒಂದು ವಾರ ಆಯಿತು ಅಂತ. ಈಗ ಅಮೇರಿಕಾದಲ್ಲಿ ಭಾರತೀಯ ನಾಗರಿಕರಿದ್ದಾರೆ, ಅಲ್ಲಿ ಕೆಲಸಕ್ಕೆ ಹೋದವರಿದ್ದಾರೆ, ಅಲ್ಲಿ ಪ್ರಜೆಗಳಾಗಿದ್ದವರಿದ್ದಾರೆ, ಅವರೆಲ್ಲರೂ ಇದ್ದಾರೆ, ಇಲ್ಲಂತೇನಿಲ್ಲ. ಅಂದರೆ ಪ್ರತಿಯೊಂದು ರಾಷ್ಟ್ರವು ಅವರವರ ಪ್ರಜೆಗಳ ಯೋಗಕ್ಷೇಮವನ್ನು ಕಾಪಾಡ್ತದೆ. ಈ ಸಂದರ್ಭದಲ್ಲೂ ಅಷ್ಟೇ ಇದು ಪೂರ್ಣ ಪ್ರಮಾಣದ ಯುದ್ಧ ಆಗುವುದಿಲ್ಲ ಅನ್ನೋಂಥ ವಿಶ್ವಾಸ ಇದೆ. ಪೂರ್ಣ ಪ್ರಮಾಣದ ಯುದ್ಧ ಆಗುವುದಿಲ್ಲ. ಈ ಯುದ್ಧ 3ನೇ ಮಹಾಯುದ್ಧಕ್ಕೆ ಮುನ್ನುಡಿಯನ್ನು ಬರೆಯುವುದಿಲ್ಲ. ಯಾಕಂತ ಹೇಳಿದರೆ ಪಾಕಿಸ್ತಾನದೊಂದಿಗೆ ಬೇರೆ ರಾಷ್ಟ್ರಗಳು ಕೈ ಜೋಡಿಸುವುದಿಲ್ಲ. ಈಗ ಬೇರೆ ರಾಷ್ಟ್ರಗಳು ಕೈ ಜೋಡಿಸಿದರೆ ಮಾತ್ರ ಇದು 3ನೇ ಮಹಾಯುದ್ಧಕ್ಕೆ ತಿರುಗಬಹುದು ಅಂತ ಹೇಳಿ. ಯಾಕಂದರೆ ಈ ಹಿಂದೆ 2 ಮಹಾಯುದ್ಧಗಳಾಗಿದೆ. 1914ರಲ್ಲಿ ಒಂದು ಮಹಾಯುದ್ಧ ಆಗಿದೆ, 1942ರಲ್ಲಿ ಒಂದು ಮಹಾಯುದ್ಧ ಆಗಿದೆ. ಆಯಿತಾ, 2 ಮಹಾಯುದ್ಧಗಳಾಗಿ ಅದರ ನಂತರ ಮಹಾಯುದ್ಧಗಳಾಗಿಲ್ಲ. ಆಗ ಇಡೀ ಪ್ರಪಂಚದ ಎಲ್ಲ ದೇಶಗಳು ಆ ಯುದ್ಧದಲ್ಲಿ ಪಾಲ್ಗೊಂಡಿದ್ದವು, ಭಾರತವೂ ಸೇರಿದಂತೆ. ಆಗ ನಮ್ಮಲ್ಲಿ ಬ್ರಿಟಿಷ್ ಆಡಳಿತ ಇತ್ತು, ಭಾರತದ ಸೈನಿಕರೆಲ್ಲ ಸೇರಿಕೊಂಡಿದ್ದರು. ಅಂಥ ಮಹಾಯುದ್ಧ ಆಗೋದಿಲ್ಲ ಇದು. ಯಾಕಂತ ಹೇಳಿದರೆ ಪಾಕಿಸ್ತಾನದ ಪರವಾಗಿ ಬೇರೆ ರಾಷ್ಟ್ರಗಳು ಸೇರುವುದು, ಭಾರತದ ಪರವಾಗಿ ಇನ್ನಷ್ಟು ರಾಷ್ಟ್ರಗಳು ಬರುವುದು, ಆ ರೀತಿಯ ಯುದ್ಧಗಳು ಆಗೋದಿಲ್ಲ. ಇದು ಕೇವಲ ನಮ್ಮ ಗಡಿಯ ವಿಚಾರದಲ್ಲಿ ನಮ್ಮ ಬೇಲಿ ಗಲಾಟೆ ಅಂತ ನಾವು ಹೇಳ್ತೇವೆ ಸಾಮಾನ್ಯವಾಗಿ. ನಮ್ಮ ಆಡು ಭಾಷೆಯಲ್ಲಿ ನಾವು ಹೇಳೋದಾದರೆ ಇದು ಬೇಲಿ ಗಲಾಟೆ. ನಮ್ಮದು ಒಂದು ಸೆನ್ಸು ಜಾಗಕ್ಕೆ ಅವರೊಂದು ಬೇಲಿ ಹಾಕಿದ್ದಾರೆ, ಆ ಬೇಲಿಯನ್ನು ಕಿತ್ತು ನಾವು ವಾಸ್ತವ ರೇಖೆ ಏನಿದೆ, ಗಡಿ ರೇಖೆ, ಅಲ್ಲಿಗೆ ಹೋಗ್ತೇವೆ. ಅಷ್ಟೇ ಗಲಾಟೆ ಆಗುವುದೇ ಹೊರತು ಇದು ವಿಸ್ತಾರವಾಗಿ ಹರಡೋದಿಲ್ಲ, ವಿಸ್ತಾರವಾಗಿ ಹೋಗೋದಿಲ್ಲ. ಈಗಾಗಲೇ ದೇಶದೆಲ್ಲೆಡೆ ಸಂಭ್ರಮಾಚರಣೆ ನಡೀತಾ ಇದೆ. ಈ ಮೂಲಕ ಆಪರೇಷನ್ ಸಿಂಧೂರ್ ಎನ್ನುವಂಥ ದಾಳಿಯನ್ನು ಮಾಡಿರುವಂತಹ ನಮ್ಮ ಕೆಚ್ಚೆದೆಯ ಸೇನಾ ಪಡೆಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾದ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಸರ್, ನಮ್ಮ ಜೊತೆ ಕೂತ್ಕೊಂಡು ಮಾಹಿತಿನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.